ಅಂಬುರುಹದಳ ನೀತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳಂಬಿಕಾ ಸುತ ವಿಘ್ನರಾಜ ಬೇರೆ ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದು ಅಂಬುಜಾಸನವಾಡಿ ಪಾದಾಂಬುಜಕ್ಕೆ ಬಡಮಡುತ್ತ ವರ್ಣಿಪೆನಿ ಕಥಾಮೃತವ ಸರ್ವ ಭಯ ನಿವಾರಿಣಿಯನಿ ಕರುಣದಿಕಾಯ ದಯ ಸಾಗರಿಯೇ ಭಕ್ತಿಯಿಂದ ಪಾದದ್ವಯವನ್ನು ಮರೆಗೊಂಡೆವತಿ ಮುದದಿಂದ ಜಯತು ಜಯತು ಆದಿಮಾಯ ಸರ್ವಭಯ ನಿವಾರಿಣಿಯನಿ ಕರುಣದಿಕಾಯೇ ಆದಿಮಾಯೇ ಸುತ್ತಮುತ್ತ ಎತ್ತ ನೋಡಿದರತ್ತ ಕತ್ತಲೆಯ ಮೊತ್ತ ಗಾಢವಾದಂತಹ ಜಲರಾಶಿ ತನ್ಮಧ್ಯೆ ಕಾಣಿಸಿಕೊಂಡವರು ನಾವು ಮೂವರಮ್ಮ. ಹುಟ್ಟಿನ ಗುಟ್ಟನ್ನರಿಯದೆ ತತ್ತರಿಸುತ್ತಿರುವಂತಹ ವೇಳೆಯಲ್ಲಿ ಕೇಳಿಸಿದ್ದು ನಭೋ ವಚನ. ಅದನ್ನೇ ಆಧಾರವಾಗಿರಿಸಿಕೊಂಡು ಭಕ್ತಿಯಿಂದ ನುತಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯ ತಾಯಿ. ಬಟ್ಟೆ ಅರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯ ಎನ್ನುವ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನನ್ನು ಕಂಡ ಬಳಿಕ ನಮ್ಮನ್ನು ಅಡಸಿದಂತಹ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆ ಇದ್ದೀಯ. ಧೈರ್ಯಮಾನಸರು ನಾವಾಗಿದ್ದೇವೆ. ಆದ್ರೆ ತಾಯೇ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಓಮ್ಮ, ಗಾಢಾಂಧಕಾರವಾದ ಸಾಗರ ಗರ್ಭದಲ್ಲಿ ನಮ್ಮೂವರ ಜನುಮ ಯಾರಿಂದ ಆಯಿತು ಎಂಬ ಪ್ರಶ್ನೆ ಉದ್ಭವಿಸಿದ ಕಾಲದಲ್ಲಿ ಓಂಕಾರ ಎಂಬ ನಿನಾದ ಮಾತ್ರದಿಂದ ನಮ್ಮ ಕಣ್ಣಿಗೆ ಗೋಚರರಾದವರು ತಾವು. ಆದ್ದರಿಂದ ನಮ್ಮ ಜನ್ಮಕ್ಕೆ ಕಾರಣರು ನೀವು ಎನ್ನುವುದನ್ನು ತಿಳಿದುಕೊಂಡಿದ್ದೇವೆ. ಆದ್ದರಿಂದ ಕೇಳಿಕೊಡ್ತಾ ಇದ್ದೇವೆ, ಯಾತಕ್ಕೆ ಜನ್ಮವನಿತ್ತೆ, ನಾವು ಮಾಡಬೇಕಾದ ಕಾರ್ಯವಾದರೂ ಏನು, ಸಕಲವನ್ನು ತಿಳಿಸುವುದರ ಮೂಲಕ ಸಂಪ್ರೀತಿಯಿಂದ ನಮ್ಮೂರನ್ನು ರಕ್ಷಿಸಬೇಕಮ್ಮ, ರಕ್ಷಿಸಬೇಕು. ಅಮ್ಮ ಆದಿಮಾಯೆ ನಿರಾಭ
ಸ್ವೀಕರಿಸಿದ್ದೇವೆ. ಅಮ್ಮ, ನಮ್ಮನ್ನು ಬರೆಯಬೇಕಾದವಳು ನೀನು. ಜ್ಞಾನ ವಿಹೀನರಾಗಿರಲು ಜ್ಞಾನವನ್ನು ಮರಳಿಸಿ ನಮ್ಮನ್ನು ಉತ್ತರಿಸಬೇಕಮ್ಮ. ಹರಿಹರ ಬ್ರಹ್ಮರೆಂದಿರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ವರೆದ ಬೆನಗ ನಿಮಗೆ ಅಗಾಧವಾದಂತಹ ಜಲರಾಶಿಯ ಮಧ್ಯದಲ್ಲಿ ಅಳಲಿ ಬಳಲುತ್ತಿರುವಂತಹ ತ್ರೈಮೂರ್ತಿಗಳೇ, ಅಮ್ಮ ಹೇಳಿ ಸದ್ಧೈರ್ಯವನ್ನು ತಾಳಿರಿ. ನಿಮ್ಮ ಜನ್ಮಕ್ಕೆ ನಾನೇ ಕಾರಣೀಕರ್ತರಾಗಿದ್ದೇನೆ. ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿಯಾಗಿದೆ. ಆದ್ದರಿಂದ ಮೊದಲು ನಿರ್ಗುಣವೇ ಆದ ಅನಂತರದಲ್ಲಿ ಅಖಂಡವಾಗಿದ್ದಂತಹ ನೀವು ಮೂರು ಪ್ರಧಾನ ಖಂಡಗಳಾಗಿ ಅನುಪಮ ಶಕ್ತಿಯಾಗಿ ಸಗುಣ ವಿಶ್ವಕ್ಕೆ ನಾಂದಿಯಾಗಿ ನನ್ನಿಂದ ಅಭಿಯುಕ್ತಗೊಂಡಿದ್ದೀರಾ. ಈ ಸಗುಣ ಸೃಷ್ಟಿಯಲ್ಲಿ ನಿಮಗೊಂದು ಅಭಿಧಾನದ ಅವಶ್ಯಕತೆ ಇದೆ. ಆದ್ದರಿಂದ ನಿಮಗೆ ಮೂವರಿಗೂ ಹರುಷದಿಂದ ನಾಮಕರಣವನ್ನು ಮಾಡುತ್ತೇನೆ. ಹೇಗಮ್ಮ? ಗೌರವರ್ಣದಿಂದ ರಾರಾಜಿರುವಂತಹ ನೀನೇ ಬ್ರಹ್ಮ, ನೀಲವರ್ಣದಿಂದ ಕಂಗೊಳಿಸಿರುವಂತಹ ನೀನೇ ವಿಷ್ಣು, ಕೃತಾರ್ಥನಾದೆ ಕಟಿಕ ಸದಸ್ಯನಾಗಿ ತ್ರಿಹತಧಾರಿಯಾಗಿ ಮೆರೆಯುತ್ತಿರುವಂತಹ ನೀನೇ ಮಹೇಶ್ವರ. ಸಂತುಷ್ಟ ಮಕ್ಕಳೇ, ಅಮ್ಮ. ನಿಮ್ಮಿಂದ ಮುಂದೆ ಘನವಾದ ಕಾರ್ಯ ನೆರವೇರುವುದಕ್ಕಿದೆ. ಹೇಗಮ್ಮ? ಕಳೆದು ಹೋದಂತಹ ಕಲ್ಪದ ಅಂತ್ಯದಲ್ಲಿ ಪ್ರಪಂಚವು ಲಯವಾಗಿ ಹೋಗಿದೆ. ಅಂತಹ ಪ್ರಪಂಚವನ್ನು ಹಾಗೂ ಜೀವರಾಶಿಗಳನ್ನು ಸೃಷ್ಟಿಸಿ ಪಾಲಿಸಿ ಲಯ ಮಾಡುವಂತಹ ಕಾರ್ಯ ನಿಮ್ಮಿಂದ ಆಗಬೇಕು. ಅದಕ್ಕಾಗಿ ನಿಮಗೆ ಗುಣಕರ್ತವ್ಯಗಳ ನಿರ್ದೇಶನವನ್ನು ಮಾಡುತ್ತೇನೆ. ಹೇಗಮ್ಮ? ಬ್ರಹ್ಮ ಅಮ್ಮ ರಾಜಸ ಗುಣಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು ಮಹಾಪ್ರಸಾದ. ಮಗನೇ ವಿಷ್ಣು ಅಮ್ಮ ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿದ್ದುಕೊಂಡು ಬ್ರಹ್ಮನು ಗ್ರಹಿಸಿದಂತ ಸಕಲ ಜೀವರಾಶಿಗಳನ್ನು ವರ್ತಿಸಿ ಬರೆಯುವಂತವನಿಗಾಲಿಕೆ ನಿನ್ನದ್ದು ಮಗನೇ. ಆಗಲಮ್ಮ ಮಗನೇ ಮಹೇಶ್ವರ ಜನನಿ ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದುಕೊಂಡು ಕಾಲ ಧರ್ಮಕ್ಕನುಗುಣವಾಗಿ ಲಯ ಮಾಡುವಂತ ಕಾರ್ಯ ನಿನ್ನದ್ದು ಮಗನೇ. ಹಾಗೆ ಆಗಲಮ್ಮ. ಮಕ್ಕಳೇ, ಅಮ್ಮ. ನಾನು ಕೊಟ್ಟಂತ ಉದ್ಯೋಗವನ್ನು ನಿಮ್ಮ ಕರ್ತವ್ಯವೆಂದು ಭಾವಿಸಿ ಮುನ್ನಡೆಯಿರಿ ಮಕ್ಕಳೇ. ಕಷ್ಟ ಬಂದ್ರೆ ನಾವೇನು ಮಾಡಮ್ಮ? ಕಷ್ಟವೇ ಕಷ್ಟಗಳ ಗುಣದ ನಿಷ್ಠೆಯ ಭಜಿಸಲು ಕೊಟ್ಟು ಸಂದರ್ಶನವ ಇಷ್ಟದಿ ಪೊರೆವೇನೆಂದ ಭಯವಿತ್ತೈದಲು ಥಟ್ಟನಂತರ್ಧನವ ಒಳಗಿನ ಮುದ್ದು ಕಂದಮ್ಮಗಳಿರ ನಾನು ಕೊಟ್ಟಂತ ಉದ್ಯೋಗದಲ್ಲಿ ಮುನ್ನಡೆಯುತ್ತಿರುವಂತಹ ಸಮಯದಲ್ಲಿ ಕಷ್ಟ ಕಾರ್ಪಣ್ಯಗಳು ಒದಗಿ ಬಂತು ಅಂತಾದ್ರೆ ನೀವೆಲ್ಲರೂ ಭಕ್ತಿಯಿಂದ ನನ್ನನ್ನು ಬಯಸಿದ್ದೇ ಹೋದಾದಲ್ಲಿ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ. ಇದು ಅದೃಷ್ಟವಾಗುತ್ತೇನೆ, ಅದೃಷ್ಟವಾಗುತ್ತೇನೆ, ಅದೃಷ್ಟವಾಗುತ್ತೇನೆ. ಪೊಡವೆ ಕಾಮೈಶ್ವರಾಲಿಪುದು ರಾಜಸ ಗುಣ ಅಡಸಿದರೆ ವಿಧಾತನು ಕಡು ಮದವನು ತಾಳಿ ತಂದಯ ಮನದಲ್ಲಿ ನುಡಿದ ನಿಂತು ಭಯರೋಳು ಸೃಜಿಸುವಾಗ ಕರುಣಿಸಿರಲು ಮಾತೆಯೋ ಅರಿತರೆ ನಮ್ಮಲ್ಲಿ ಹಿರಿಯ ಅರಿತಾರೆ ನಮ್ಮಲ್ಲಿ ಹಿರಿಯ
ಮರೆಯಲ್ಲರಿಗೂ ಕರೆಯೂ ಹರಿಯೇ ಬ್ರಹ್ಮ ಹರನೇ ವಿಧಿ ನನ್ನ ಮಾತನ್ನು ಆಲಿಸಬೇಕು ಹೇಳುವ ಮತ್ತು ನನ್ನ ಅಭಿಪ್ರಾಯವನ್ನು ಸಂತೋಷದ ಸ್ವೀಕರಿಸಬೇಕು. ಆ ಅಭಿಪ್ರಾಯ ಸರಿ ಇದ್ರೆ ನೋಡುವ. ಮೊದಲಿಗೆ ನಾವ್ಯಾರಂತ ಗೊತ್ತಿರ್ಲಿಲ್ಲ. ಇಲ್ಲ. ಅಮ್ಮ ಕಾಣಿಸಿಕೊಂಡದ್ದು ಮಾತ್ರವಲ್ಲ, ಎಲ್ಲ ವಿಷಯ ಹೇಳಿದ್ದಾರೆ. ಹೆಸರನ್ನು ಮೊದಲಿಗೆ ಕರೆದಿದ್ದಾರೆ. ತಾಯಿಯಾದ ಬಳಿ ತುಂಬಾ ಮಂದಿ ಮಕ್ಕಳು ಇದ್ದಾರೆ ಅಂತಾದ್ರೆ ಮೊದಲೇ ಕರೆಯುವುದು ಹೆಚ್ಚಿನ ಹೊಣೆಗಾರಿಕೆ ಇರುವವರನ್ನೇ ಕರೆದಿದ್ದಾರೆ ಎನ್ನುವುದರಿಂದ ನಾನು ದೊಡ್ಡ ಮಗ, ಪ್ರಥಮ ಪುತ್ರ ಅಮ್ಮನಿಗೆ ಹೇಳುತ್ತಾ ಈ ತೀರ್ಮಾನಕ್ಕೆ ಬಂದಿದ್ದೇನೆ. ಆದ್ದರಿಂದ ನಮ್ಮೂರಲ್ಲಿ ಬೇರೆ ಯಾರು ಅಲ್ಲ, ನಾನೇ ದೊಡ್ಡವ ಅಂತ ನೀವು ಒಪ್ಪಿಕೊಳ್ಬೇಕು. ಬ್ರಹ್ಮ, ನೀನು ಆಡಿದಂತಹ ಮಾತನ್ನು ಕೇಳುವಾಗ ನಗು ಬರ್ತದೆ ನನಗೆ. ಹಾಗೆ ಸಂತೋಷದಿಂದ ಅಲ್ಲ, ಇಲ್ಲದೆ ಇದ್ರೆ ಅಮ್ಮನಿಂದ ಪ್ರತ್ಯಕ್ಷಗೊಂಡ ಕಾಲಕ್ಕೆ ಏನೂ ಅರಿಯದೇ ಇರುವಂತಹ ನೀನು ಅಮ್ಮನನ್ನು ನಾವು ನಾವು ಅನ್ನುವ ಹಾಗೆ ನುತಿಸಿದೆ. ಆದ್ರೆ ಈಗ ಹಾಗಲ್ಲ. ಅಮ್ಮನಿಂದ ಎಲ್ಲವೂ ದತ್ತವಾದ ಬಳಿಕ ನಾನೇ ನನ್ನಿಂದಲೇ ಅನ್ನುವ ಹಾಗೆ ಆಡುವುದಕ್ಕೆ ತೊಡಗಿಕೊಂಡೆ. ಈ ಪ್ರಪಂಚದಲ್ಲಿ ನಾನು ಅನ್ನುವುದು ಶಾಶ್ವತ ಅಲ್ಲ ಬ್ರಹ್ಮ. ಚೆನ್ನಾಗಿ ಯೋಚನೆ ಮಾಡು. ಪ್ರತ್ಯಕ್ಷಗೊಂಡಂತಹ ಅಮ್ಮ 4 ವಾಕ್ಯಗಳನ್ನು ಸ್ಪಷ್ಟವಾಗಿ ಆಡಿದ್ದಾಳೆ. ಅಮ್ಮನ ಮಾತಿನ ಆಳ ಎಷ್ಟು, ಆ ಮಾತಿನ ವಿಸ್ತಾರ ಎಷ್ಟು, ಯಾವುದನ್ನು ಬಿಡಿಸಿ ಹೇಳಿದ್ದಿಲ್ಲ. ಅದರ ಬದಲಾಗಿ ನಮ್ಮಲ್ಲಿ ಬುದ್ಧಿಯನ್ನು ತುಂಬಿದ್ದಾಳೆ. ಯಾಕೆ? ಚೆನ್ನಾಗಿ ಯೋಚಿಸಿಕೊಂಡು ವ್ಯವಹರಿಸಿಕೊಳ್ಳಿ ಮಕ್ಕಳೇ ಅನ್ನುವ ಹಾಗೆ. ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ. ಅಮ್ಮನ ಕೊಡುಗೆಗಳೆಲ್ಲ ಏನುಂಟೋ ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಒಬ್ಬ ಹಿರಿಯವ ಒಬ್ಬ ಕಿರಿಯವ ಅನ್ನುವಂತ ಪ್ರಭೇದ ಇಲ್ಲ ಬ್ರಹ್ಮ. ಆದ್ರೆ ನಾನು ಯೋಚಿಸುವುದು ಅದಲ್ಲ. ಈ ಬ್ರಹ್ಮ ಯಾಕಪ್ಪ ಹೀಗೆ ಮಾತಾಡ್ತಾನೆ? ಇದು ನೀನು ಮಾತಾಡುವುದಲ್ಲ, ಮತ್ತೆ ನಿನ್ನ ಒಳಗಿರುವಂತದ್ದು ನಿನ್ನನ್ನು ಮಾತಾಡಿಸುವುದು. ಮದ, ಅಧಿಕವಾದಂತ ಮದವನ್ನೇ ಮೈ ತುಂಬಿಕೊಂಡು ಮಾತಾಡ್ತಾ ಇದ್ದೀನಿ ನೀನು. ಆದ್ದರಿಂದ ನಿನ್ನ ಮದವನ್ನು ಸ್ವಲ್ಪ ಹದವಾಗಿದ್ದಿ. ಅಮ್ಮನ ಹೇಳಿಕೆಯಂತೆ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿಕೊಂಡ್ರೆ ಒಳ್ಳೇದಲ್ವ ಬ್ರಹ್ಮ? ಬ್ರಹ್ಮ, ದೊಡ್ಡ ಮಗ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ. ಆ ಯೋಗ್ಯತೆ ಅನ್ನೋದು ಬೇಕು. ಎಷ್ಟು ದೊಡ್ಡವ? ಈಗ ನೀನು ದೊಡ್ಡವ, ಹರಿಯು ದೊಡ್ಡವನೇ. ಆದ್ರೆ ಎಷ್ಟು ಅಂತ ಇರು, ನನ್ನಷ್ಟಲ್ಲ. ಹೇಳುವುದಕ್ಕೂ ಬಲವಾದ ಕಾರಣ ಇದು. ಈಶ ಅನ್ನುವುದಾಗಿ ನಾಮಕರಣ ತಾಯಿ ನನಗೆ ಮಾಡಿದವಳಿದ್ದಾಳೆ. ಈಶ ಅಂದ್ರೆ ಏನು? ಈಶ ಅನ್ನುವ ಪದದ ಅರ್ಥವೇ ಯಜಮಾನ. ಅದರಲ್ಲಿಯೇ ಯಜಮಾನ ಅಂತ ಇದೆ. ಈಗ ನನ್ನ ಮುಖವನ್ನು ನೋಡಿದ್ಯೋ, ಹಣೆಯಲ್ಲಿ ಒಂದು ಹೆಚ್ಚಿನದಾದ ಕಿಚ್ಚಿನ ಕಣ್ಣು, ಜ್ಞಾನದ ಕಣ್ಣು. ಅದನ್ನು ಒಂದು ವೇಳೆ ಸಿಟ್ಟುಕೊಂಡು ನಾನು ತೆರೆದನೆಂದಾದ್ರೆ ನೀನು ಸೃಷ್ಟಿಸಿದ ಸಕಲ ಜೀವರಾಶಿ ಏನಿದೆ ಅದನ್ನು ಸುಡುವಂತಹ ಸಾಮರ್ಥ್ಯ ಕಣ್ಣು ಹೊಂದಿದೆ. ಆದ ಕಾರಣ ಲಯದ ಅಧಿಕಾರವನ್ನು ಹೊಂದಿರುವ ನಾನೇ ದೊಡ್ಡವ. ನೀನು ದೊಡ್ಡವ ಅಂತ ಹೇಳಿಕೊಂಡ್ರೆ ಸಾಕಾಗುವುದಿಲ್ಲ. ನನ್ನಿಂದ ನಿನ್ನಲ್ಲಿ ಹೆಚ್ಚುಗಾರಿಕೆ ಏನುಂಟು? ರಜೋಗುಣಾಧಿಕ್ಯದಿಂದ ದಂಬದರ್ಪ ಅಭಿಮಾನ ಜಾಗೃತವಾಗುವುದು ಸ್ವಾಭಾವಿಕ. ಈಗ ನಾನೇ ದೊಡ್ಡವನಾಗುವುದಕ್ಕೆ ಹೊರಟದ್ದಲ್ಲ, ದೊಡ್ಡವರಾಗುವುದಕ್ಕೆ ನಿಮಗೂ ಮನಸ್ಸಾಗಿದೆ, ಆಸೆ ಉಂಟು. ನಾನು ದೊಡ್ಡವಂತ ಹೇಳಿಲ್ಲ. ನೀನು ಹೇಳುವ ನಮ್ಮನ್ನು ಒಪ್ಪಿಕೊಳ್ಳುವುದು, ಮತ್ತೊಬ್ಬರನ್ನು ದೊಡ್ಡವಂತ ಒಪ್ಪಿಕೊಳ್ಳುವುದಿಲ್ಲ. ಒಪ್ಪಿಕೊಳ್ಳುವ ಯೋಗ್ಯತೆ ಇದ್ರೆ ಒಪ್ಪಿಕೊಳ್ಳುವುದು. ಯೋಗ್ಯತೆ ಇದೆ, ಯಾವುದಿದೆ? ನೀನು ಪಾಲನೆ ಮಾಡ್ತಿ. ಹೌದು. ಹಾಗೆ ಹರಲಯಗೊಳಿಸ್ತಾನೆ. ಯಾವುದನ್ನು? ಮೊದಲು ನಾ ಸೃಜಿಸಲು. ಹೌದಾ? ಈ ಪ್ರಪಂಚ ಏನು ಎನ್ನುವುದನ್ನು ಮೊದಲು ಕಾಣಿಸಿಕೊಡುವುದರ ಮೂಲಕವಾಗಿ ನನ್ನ ಸೃಷ್ಟಿಯನ್ನೇ ನೀವು ಪಾಲಿಸುವುದು, ಆ ಹರನು ಲಯಗೊಳಿಸುವುದು ಎಂದಿರುವಾಗ ಸೃಷ್ಟಿಪ ಕಾರ್ಯ ಘನವಾದ್ದು. ಘನ ಅಂತ ಹೇಳಿದ ನೀನು? ಹೌದು. ಅಷ್ಟೊಂದು ಘನವೇ? ಸೃಷ್ಟಿಪ ಅಷ್ಟೊಂದು ಘನವಲ್ಲ, ಸೃಷ್ಟಿಪ ಕಾರ್ಯವಾದಷ್ಟೊಂದು ಘನವಲ್ಲ, 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 ಘನವಲ್ಲ.
ಅಷ್ಟೊಂದು ಹಣವಲ್ಲ ಕೆಟ್ಟು ಹೋಗದ ತೆರದೆ ಒಟ್ಟು ಬೇಕಾದುದ ಪೊರೆಯುವ ಹದನವೇ ಶ್ರೇಷ್ಠ ಹದನವೇ ಶ್ರೇಷ್ಠ ಹದನವೇ ಶ್ರೇಷ್ಠ ನನ್ನೊರೆದ ಗರಿ ತೊಡಗಿಕೊಂಡದ್ದು ಇದನ್ನು ನೀವು ಒಪ್ಪಿಕೊಳ್ಬೇಕು. ಅಷ್ಟೊಂದು ಘನವೇ? ಮತ್ತೆ ಖಂಡಿತ ಅಲ್ಲ. ಚೆನ್ನಾಗಿ ಯೋಚನೆ ಮಾಡು. ಅಮ್ಮನ ಹೇಳಿಕೆ ಹೇಗೆ? ಬ್ರಹ್ಮ ನೀನು ಸೃಷ್ಟಿ ಕೆಲಸವನ್ನು ಮಾಡು. ಒಂದು ಜೀವರಾಶಿಯನ್ನು ಸೃಜಿಸಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿದು ಹೋಯಿತು. ಹಾಗೆಂದು ನಾನು ಯೋಚನೆ ಮಾಡುವುದು, ಆನಿನ ಸೃಷ್ಟಿಯನ್ನು ಹಾಗೆ ಬಿಟ್ರೆ ಏನಾಗ್ತದೆ ಹೇಳು? ಆ ಸೃಷ್ಟಿ ಕೆಟ್ಟು ಹೋಗ್ತದೆ, ಅದು ಹಾಳಾಗಿ ಹೋಗ್ತದೆ. ಆ ಸೃಷ್ಟಿ ಕೆಡದಂತೆ ಈ ಪ್ರಪಂಚದಲ್ಲಿ ಅದು ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರೆ ಏನು? ಕಾಲ ಕಾಲಕ್ಕೆ ಆ ಜೀವಿ ಪಾಲನೆ ಪೋಷಣೆ ಅನ್ನೋದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಒದಗಿಸಿಕೊಡುವವರು ಯಾರು ಅನ್ನುವ ಹಾಗೆ ಚಿಂತನೆ ಮಾಡಿದ್ರೆ ಪಾಲನಾಧ್ಯಕ್ಷರಾದಂತಹ ನಾನು ಬೀಜವೊಂದನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ. ಅದು ಮೊಳಕೆ ಹಿಡಿದು ಹೆಮ್ಮರವಾಗಿ ಪ್ರಪಂಚದಲ್ಲಿ ಪ್ರಕಟ ಆಗಬೇಕು ಅಂತ ಇದ್ರೆ ಸಮಯಕ್ಕೆ ಸರಿಯಾಗಿ ಎಲ್ಲವನ್ನು ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಬ್ರಹ್ಮ ಸೃಷ್ಟಿಸುವಂತಹ ಕಾರ್ಯಕ್ಕಿಂತ ಪಾಲನೆಯ ಉದ್ಯೋಗ ಎಂಟೋ ಅದು ಶ್ರೇಷ್ಠವಾಗಿ ಸರಿ ಹರನಿಂದ ನಾಕ್ಷಣ ಸರಿ ನಿನ್ನ ಭಜನವು ಪರೆಯುವ ನವ ಶ್ರೇಷ್ಠನು. ಹರನಿಂದ ನಾಕ್ಷಣ ಸರಿ ನಿನ್ನ ಭಜನವು ಪರೆಯುವ ಶ್ರೇಷ್ಠನು ಶ್ರೇಷ್ಠನು ಶ್ರೇಷ್ಠನು. ಹರಿಹರರೆಮ್ಮಲ್ಲಿ ಭೇದವಿಲ್ಲವೋ ಹರಿಹರರೆಮ್ಮಲ್ಲಿ ಭೇದವಿಲ್ಲವು ನಾನು ಎರಕವಾಗಿ ಗಣಿನೋಳು. ಹರನಿಂದ ನಾಕ್ಷಣ ಸರಿ ನಿನ್ನ ವಚನವು ಪರೆಯುವ ಶ್ರೇಷ್ಠನು. ಎರಡು ಸಲ ಯಾಕೆ ಒಮ್ಮೆ ಸಾಕಾಗುದಿಲ್ಲ? ಸರಿ ಹರಿ ನೀನಾಡಿದ ವಚನವದು ಸರಿ ಸರಿ, ನನ್ನ ಮನಸ್ಸಿಗೂ ಸರಿ. ಆಹಾ, ಹೇಳುವುದಕ್ಕೂ ಬಲವಾದ ಕಾರಣ ಇದೆ. ಹೇಗೆ? ನೀವಾಡುವ ಮಾತುಗಳನ್ನು ಆಲಿಸಿದಂತಹ ನಾನು ಪಾಲನಾ ಕಾರ್ಯವೇ ಶ್ರೇಷ್ಠ ಅಂತ ಒಪ್ಪಿಕೊಂಡಿದ್ದೇನೆ. ಯಾಕೆ? ಯಾಕೆ? ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಹುಟ್ಟುವುದಕ್ಕೆಲ್ಲರೂ ಹುಟ್ಟುತ್ತಾರೆ ಪ್ರಪಂಚದಲ್ಲಿ. ಆದರೆ ಒಬ್ಬ ವ್ಯಕ್ತಿಯನ್ನು ಪ್ರಪಂಚದಲ್ಲಿ ಗುರುತಿಸುವುದು ಯಾವಾಗ? ಯಾವಾಗ? ಅವ ಜೀವಿತಾವಧಿಯಲ್ಲಿ ಏನು ಸಾಧನೆಯನ್ನು ಮಾಡಿದ್ದಾನೆ ಅದನ್ನು ಪ್ರಪಂಚ ಮುಖ ಒಪ್ಪುತ್ತದೆ, ಅವನನ್ನು ಗುರುತಿಸ್ತದೆ, ಅವನಿಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸ್ತದೆ. ಆ ರೀತಿಯ ಗೌರವ ಅವನಿಗೆ ಸಿಗಬೇಕು. ಹರಿ ನಿನ್ನ ಅನುಗ್ರಹ ಅಲ್ಲಿ ಬೇಕಾಗುತ್ತದೆ. ಎಲ್ಲವನ್ನು ಒಪ್ಪಿದವ ನಾನು ಈಗೆಲ್ಲ ನನಗೆ ನೆನಪಾಗುತ್ತಾ ಉಂಟು. ಹೋದ ಕಲ್ಪದಲ್ಲಿ ಮಾತಾಡಿದ್ವಿ. ಈಗ ಅಷ್ಟು ಮಾತಿಲ್ಲ, ಈಗ ಮಿತಿಯಲ್ಲಿ ಉಂಟು. ಮಾತು ಮಿತವಾಗಿರಬೇಕು, ಕೇಳುವುದಕ್ಕೆ ಹಿತವಾಗಿರಬೇಕು. ಈಗ ಬ್ರಹ್ಮನ ಕಾರ್ಯ ಎನ್ನುವುದು ದೊಡ್ಡದಂತವೇ ಹೇಳ್ತಾನೆ. ಆದ್ರೆ ಪಾಲನಾ ಕಾರ್ಯವೇ ಸರ್ವಶ್ರೇಷ್ಠವಾದುವುದು ಅನ್ನುವುದನ್ನು ಹರ ಒಪ್ಪಿದ್ದಾನೆ. ನನ್ನನ್ನು ಒಪ್ಪಿಕೊಂಡಂತ ನೀನು ಮುಂದಕ್ಕೆ ಏನು ಮಾಡಬೇಕು ಅಂತ ಚಿಂತನೆ ಮಾಡಿಕೊಂಡಿದ್ದಿ? ನಿನ್ನಲ್ಲಿ ಎರಕವಾಗಿರುವುದಕ್ಕೆ ಮನ ಮಾಡಿದೆ. ಸರಿ, ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ನೀನು ನನ್ನ ಒಳಗೆ ಸೇರಿಕೊಳ್ತಿಂತಾದ್ರೆ ಯೋಗ್ಯವಾದ ಪಥ ಬೇಕಲ್ಲ? ಹೋಗುವ ಒಳಗೆ ಹರಿಹರರು ನೀವೇ ಕ್ಷಣವ ಪರಿಕಿಸುವ ಬಗೆಗಾಗಿ ದುರಗೈವ ನಾವು ನಮ್ಮೊಳಗೆ. ಹರಿಹರರು ನೀವಿರುವರು ರಕವಾಗಿರಲೇನು? ಇರುವುದೇ ಭೀತಿ ಮನದೊಳಗೆ. ನನಗೆ ಹೆದರಿಕೆ ಆಗುದಿಲ್ಲ. ನನ್ನ ದೊಡ್ಡತನ ಪ್ರತಿಷ್ಠಾಪಿಸಕ್ಕೆ ಬೇರೆಯವ ದಾರಿ ಇಲ್ಲ. ಬಾ, ಯುದ್ಧ ಮಾಡು.
ಸ್ವಲ್ಪ ಸಮಾಧಾನ ಮಾಡಿಕೊ ಬ್ರಹ್ಮ. ಯಾಕೆ? ಹರ ನನ್ನ ಒಳಗೆ ಸೇರಿದ ಕ್ಷಣದಲ್ಲಿ ಹ. ಕಣ್ಣನ್ನು ಕೆಂಪಾಗಿಸಿಕೊಂಡು ರಟ್ಟೆಯನ್ನು ಬಡಿದುಕೊಂಡು ದೂರಕ್ಕಾಗಿ ಮನ ಮಾಡಿದವನು ನೀನು. ಈಗ ನಾನು ಮತ್ತು ನೀನು ಯುದ್ಧವನ್ನು ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟ? ನಿನ್ನನ್ನು ಸೋಲಿಸಲಿಕ್ಕೆ ನಾನು ಗೆಲ್ತೇನೆ. ಯುದ್ಧದಲ್ಲಿ ಇಂಥವರು ಅಂತ ಮಾತ್ರ ಅಲ್ವಾ ನಿರ್ಣಯ ಆಗುವುದು? ಹಾ. ಹಾಗೆಂದು ನನ್ನ ಯೋಚನೆ ಹಾಗಲ್ಲ. ಹಾ. ಎಲ್ಲಾ ವಿಚಾರದಲ್ಲಿ ಯಾರು ಶ್ರೇಷ್ಠರು ಅನ್ನುವುದನ್ನು ಕಂಡುಕೊಳ್ಬೇಕು ಅನ್ನುವ ಹಾಗೆ ಹಾ. ಒಂದು ದಾರಿ ಉಂಟು. ಏನು? ಅಮ್ಮನೇ ಹೇಳಿದ್ದಲ್ವಾ, ಹಾ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಒಂದಿದೆ ಅನ್ನುವ ಹಾಗೆ ಓ. ನಾವಿಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹಾ. ಹೇಗೆ ಬಲ್ಲೆಯ? ಹಾ. ನಿನ್ನ ಒಳಗೆ ನಾನು ಹೋಗುವುದು, ಹಾ. ನನ್ನಲ್ಲಿ ನೀನು ಸೇರಿಕೊಳ್ಳುವುದು, ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನುವುದನ್ನು ಕಂಡುಕೊಳ್ಳುವುದು. ಹಾ. ನಿನ್ನಲ್ಲಿ ಅಧಿಕ ಉಂಟು ಅಂತ ಆದ್ರೆ ನಿನ್ನನ್ನು ನಾಯಕ ಅನ್ನುವ ಹಾಗೆ ನಾನೇ ಒಪ್ಪಿಕೊಳ್ಳುದಲ್ವಾ? ಎಲ್ಲವೂ ನನ್ನಲ್ಲಿ ಉಂಟು. ಹ. ಎಲ್ಲದಕ್ಕೂ ಮೂಲ ನಾನು. ಹ. ಎಲ್ಲ ಜೀವರಾಶಿಗಳ ವಿಧಿ ಬರೆಯುವ ನಾನು, ಹೌದಲ್ಲ? ಹೌದು. ಹಾಗಿರುವಾಗ ಈಗ ನಿನ್ಗೆ ಅಷ್ಟು ಅನುಮಾನ ಉಂಟುಂತಾದ್ರೆ ಹ. ಒಳಗೆ ಹೋಗ್ಬೇಕಾ? ಹೌದು. ಮೊದಲು ನೀನು ಹೋಗು, ಆದೀತು. ಎಲ್ಲವನ್ನು ತಿಳಿ, ಆಮೇಲೆ ಗೊತ್ತಾಗ್ತದೆ. ಹಾ. ಬೇಕಾದ್ರೆ ನಾನು ಹೋಗ್ತೇನೆ. ಹಾಗಿದ್ರೆ ಪ್ರಥಮ ಇಲ್ಲಿಂದ ನಾನು ಅಂತ ಆಯ್ತಲ್ಲ? ಹಾ. ಸರಿ, ಹೋಗ್ಲಿಕ್ಕೆ ಒಳಗೆ ಅದೇ. ತಿಳಿಲಿಕ್ಕೆ ತೊಡಗಿಕೊಳ್ಳುವಲ್ಲಿ ನಾನೇ ಮೊದಲು ಅಂತ. ಹಾ. ಸರಿ. ಈಗ ಒಳ ಹೋಗ್ಬೇಕು ಅಂತ ಇದ್ರೆ ದಾರಿ ಬೇಕು ನನಗೆ. ಪಾಯಾದಿತ ಆದೀತು. ಇದು ಹೋಗಿದ್ದಾನೆ. 8 ದ್ವಾರ ಮುಚ್ಚುತ್ತೇನೆ, ಹೇಗೆ ಬರ್ತಾನೆ ನೋಡು. ಹರಿಯು ಹೋಗುತ್ತಲೇ ವಿಧಿಯ ಜಠರವ. ಆ, ಆ, ಹರಿಯು ಹೋಗುತ್ತಲೇ ವಿಧಿಯ ಜಠರವ. ಪರಿಗಿಸಲು ಬಳಿಕಲ್ಲಿ ಕಂಡನು. ಸರಿದ ಕಲ್ಪದಿ ಪ್ರಳಯ ಹೊಂದಿದ ಧರೆಯಲ್ಲ. ಹರಿತ ಕಲ್ಪದಿ ಪ್ರಳಯ ಹೊಂದಿದ ಧರೆಯಲ್ಲ. ಆ ಸರಿ, ಬ್ರಹ್ಮನಲ್ಲಿ ಆಡಿದಂತಹ ಮಾತಿನಂತೆ ಅವನ ಬಾಯಿಯ ಮೂಲಕವಾಗಿ ಜಠರವನ್ನು ಸೇರಿಕೊಂಡವನು ನಾನು. ತಿರುಗಾಟವನ್ನು ಮಾಡಿದೆ. ಒಂದೆರಡು ದಿನಗಳ ತಿರುಗಾಟ ಅಲ್ಲ, ಮತ್ತೆ ಎಷ್ಟೋ ಸಾವಿರ ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು, ಎಷ್ಟುಂಟು, ಹೇಗುಂಟು ಅನ್ನುವುದನ್ನು ತಿಳಿದುಕೊಂಡದ್ದಾಯಿತು. ಈ ವಿಚಾರವನ್ನು ಅವನಲ್ಲೇ ತಿಳಿಸಬೇಕು. ಹೌದು. ಯಾಕೆ ಹೀಗೆ? ಏನು? ಬ್ರಹ್ಮನ ಹಿರಿಮೆಯನ್ನು ಅವನಲ್ಲೇ ವಿಸ್ತರಿಸಬೇಕು ಅನ್ನುವ ಹಾಗೆ ಹೊರಟು ನಿಂತವನು ನಾನು. ಬಹಳಷ್ಟು ತಿರುಗಾಟ ಮಾಡಿದೆ. 7 ಲೋಕವನ್ನು ಏರಿದೆ, 7 ಲೋಕವನ್ನು ಇಳಿದೆ. ಎಷ್ಟು ಸುತ್ತಾಡಿದ್ರು ಕೂಡ ಹೊರ ಹೋಗುವುದಕ್ಕೆ ದಾರಿಯೇ ಕಾಣುವುದಿಲ್ಲವಲ್ಲ. ಬಂದಂತಹ ದಾರಿಯಾದ್ರೂ ಇರ್ಬೋದು ಅನ್ನುವಂತಹ ಉದ್ದೇಶದಿಂದ ಮೇಲಕ್ಕೆ ಏರಿದ್ರೆ ಮುಚ್ಚಿದ ದ್ವಾರ ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನುವ ಹಾಗೆ ಕೆಳಗೆ ಇಳಿದು ಬಂದು ನೋಡಿದ್ರೆ ಇದೆಂತದ್ದು? ಕೆಳಗಿನಿಂದ ಬೆಳಕು. ಅರ್ಥ ಆಯ್ತು ನನಗೆ. ಯಾವ ರೀತಿಯಲ್ಲಾದ್ರೂ ನನ್ನನ್ನು ಸಣ್ಣವನನ್ನಾಗಿಸಬೇಕು ಅನ್ನುವ ಹಾಗೆ ಯೋಚಿಸಿದ ಬ್ರಹ್ಮ ಅಧೋದ್ವಾರವನ್ನು ತೆರೆದಿಟ್ಟಿದ್ದಾನೆ ಅನ್ನುವುದು ಸ್ಪಷ್ಟ. ದೇಹದಲ್ಲಿರುವಂತಹ ಪ್ರತಿಯೊಂದು ದ್ವಾರಗಳು ಕೂಡ ಶ್ರೇಷ್ಠ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು ನಾನು. ಆದ್ದರಿಂದ ತಡ ಮಾಡುವುದಿಲ್ಲ. ಕಾಣುತ್ತಿರುವಂತಹ ದ್ವಾರದಿಂದ ಸಾರ್ಥನೆ. ಶೋಧಿಸಿದೆನು ನಿನ್ನು ದರವ, ಶೋಧಿಸಿದೆನು ನಿನ್ನು ದರವ. ಒಳಗೈದಿನ ಕಂಡೆನು ಭರದಲ್ಲಿ ನೆರವ. ಹೋದ ಕಲ್ಪದಿ ಲಯವಾದ, ಹೋದ ಕಲ್ಪದಿ ಲಯವಾದ. ಸರ್ವ ಮೇದಿನಿಗಳು ಬೆರೆಯುತ್ತಿಗ ವಿನೋದ. ಶೋಧಿಸಿದನು ನಿನ್ನು ದರವ, ಒಳಗೈದಿನ ಕಂಡನು ಭರದಲ್ಲಿ ನೆರವ. ಶೋಧಿಸಿದನು
ನೋಡಿದ್ಯಾ? ಏನಿಲ್ಲ. ಏನಿಲ್ಲ ಹಾಗಲ್ಲ, ಏನು ಉಂಟು ಏನಿಲ್ಲ ಎಲ್ಲವನ್ನು ತುಂಬಿಕೊಂಡವನು ನೀನು. ಒಂದೆಡೆಯಿಂದ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಸೂರ್ಯಚಂದ್ರರು, ಮನುಮುನಿಗಳು, ಇಂದ್ರಾದಿ ಸುಮನಸರು ಎಲ್ಲರಿದ್ದಾರೆ. ಒಂದು ಕಡೆಯಲ್ಲಿ ನೋಡಿದ್ರೆ ನಿನ್ನಂಥವರು ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಹರನಂಥವರು ಇದ್ದಾರೆ. ಎಲ್ಲಿ ಹೋದ್ರು ಎಷ್ಟು ಹುಡುಕಿದ್ರು ನನ್ನಂಥವ್ರು ಮಾತ್ರ ಕಾಣಿಸುವುದೇ ಇಲ್ಲ. ನೀನು ಒಬ್ಬ ಸಾಕು, ಬೇರೆ ಯಾಕೆ? ಬೇಡ ಬಿಡೋಣ, ಇದ್ದದ್ದಲ್ಲೇ ಹಾಗುಂಟು ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ ಕುಳಿತದ್ದೆಲ್ಲ ಕುಳಿತ ಹಾಗೆ, ಕಣ್ಣು ಮುಚ್ಚಿದ ಹಾಗೆ, ಬಾಯಿ ಬಿಟ್ಟದ್ದು ಬಾಯಿ ಬಿಟ್ಟ ಹಾಗೆ. ಬ್ರಹ್ಮ ಯಾವುದಕ್ಕೂ ಚಲನೆಯೇ ಇಲ್ಲ. ನನ್ನ ಸೃಷ್ಟಿ ಆಗ್ಬೇಕಷ್ಟೇ, ಮತ್ತೆ ಚೇತನ ಕೊಡ್ತೇನೆ. ನೀನು ಚಾಲಕ, ಜೀವ ನಾನಲ್ವ? ಸರಿ. ಆಮೇಲೆ ಏನು ಅನ್ನುವ ಹಾಗೆ ಮುಂದೆ ಹೋದ್ರೆ ಬ್ರಹ್ಮ ಎಲ್ಲಿ ಹೋದ್ರು ಪಳಪಳ ಪಳಪಳ ಅನ್ನುವ ಹಾಗೆ ಹೊಳಿತಾ ಉಂಟು. ಏನಪ್ಪಾ ಇದು ಅನ್ನುವ ಹಾಗೆ ಕಂಡುಕೊಂಡ್ರೆ ಅರ್ಥ ಆಯ್ತು, ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಬಂಗಾರದ ವರ್ಣದಿಂದ ರಂಗಿಸ್ತಾ ಉಂಟು. ಆವಾಗಲೇ ನಾನೊಂದು ತೀರ್ಮಾನ ಮಾಡಿದ್ದೆ, ಈ ಸಲ ಬ್ರಹ್ಮನಿಗೆ ಒಂದು ಹೆಸರಿಡಬೇಕು ಅನ್ನುವ ಹಾಗೆ. ಹಿರಣ್ಯವನ್ನೇ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ನನ್ನ ವಿಶೇಷತನ್ನು ಗುರುತಿಸಿದ್ದಿ. ನೀನು ಬಂದದ್ದು, ನೀನು ಬಿಟ್ಟದ್ದು ಅದೋ ದ್ವಾರ ಅಲ್ಲಿಂದ. ಆದ್ದರಿಂದ ಅದೋಕ್ಷರ ಹೆಸರು ನಿಲ್ಲಿಸಿದ್ದೇನೆ. ಅದೌದು, ಆಯ್ತಲ್ಲ? ಎಲ್ಲ ನೋಡಿದ್ಯಲ್ಲ, ನಾನು ದೊಡ್ಡ ಬಂದ ತೊಡಗಿಕೊಳ್ಳು. ಎಲ್ಲ ಉಂಟಲ್ಲ ನನ್ನಲ್ಲಿ? ಎಲ್ಲ ನಿನ್ನಲ್ಲಿ ಉಂಟು, ಆದ್ರೆ ನನ್ನಲ್ಲಿ ಏನಾದ್ರೂ ಇರ್ಲಿಕ್ಕಿಲ್ವಾ? ಅದನ್ನು ನೀನು ಕಂಡುಕೊಂಡ ಒಂದು ಸಮಾಧಾನ. ಏನಾದ್ರೂ ಇರ್ಬೋದು, ಇದ್ದದ್ದನ್ನು ಕಂಡುಕೊಂಡ್ರೆ. ಹಾಗಾದ್ರೆ ಮಾತಾಗಿದೆ. ಮಾತಾಡಿ. ಒಳಗೆ ದಾರಿ ದಾರಿ ನಿನ್ಗೆ ಯಾವ್ದಾರಿ? ನಿನ್ಗೆ ಬಾಯಾರಿಲ್ಲ? ಹೋಗೋಣ. ಸರಿ, ರಾಜಸ ಗುಣವನ್ನೇ ಅಧಿಕವಾಗಿ ಮೈಗೂಡಿಸಿಕೊಂಡಂತ ಇವನಿಗೆ ಅಹಂಕಾರ ಅನ್ನೋದು ಅಗಸಿ ಹೋಗಿದೆ. ಸ್ವಲ್ಪ ಇಳಿಸ್ಬೇಕಲ್ವಾ? ಬಾಯಿಯ ಮೂಲಕವಾಗಿ ಉದರವನ್ನು ಸೇರಿಕೊಂಡಿದ್ದಾನೆ. ಹರಿಯ ಯೋಗ್ಯತೆಯನ್ನು ಅಂತಸ್ತು ಏನು ಅನ್ನೋದು ಅಲ್ಲಿ ಇವನಿಗೆ ಅರ್ಥ ಆಗಬೇಕು. ಹಾಗಾಗಬೇಕು ಅಂತ ಇದ್ರೆ ನನ್ನಿಂದ ಒಂದು ಕೆಲಸ ಆಗಬೇಕು. ಅವನು 8 ದ್ವಾರವನ್ನು ಬಂಧಿಸಿದ್ದಾನೆ, ಆದ್ರೆ ನಾನು ಹಾಗಲ್ಲ. ದೇಹದಲ್ಲಿರುವಂತ ಎಲ್ಲಾ ದ್ವಾರಗಳು, ನಾವು ಆ ದ್ವಾರಗಳನ್ನು ಬಂಧಿಸಿ ಹಾಗೆ ಇದ್ದು ಬಿಟ್ಟೆ. ಸುರಭೋವೈಶರು ಕೇಳಿ ಪರಮೇಶ್ವರಿ ಗರ್ವದಿ ಹರಿಯಾಯ ತರವ ಪೊಗುತ್ತಲಿ ಪರಿಗಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ ಎಲ್ಲವನ್ನೂ. ಹರಿಯ ಮಾತಿಗೋಸ್ಕರ ಒಳಗೆ ಬಂದಿದ್ದೇನೆ. ನೋಡಿದ್ರೆ ಆಶ್ಚರ್ಯ. ಏನು ಸೃಷ್ಟಿಕರ್ತ ನಾನು, ಇವನಲ್ಲಿ ಕೆಲವು ವಿಶೇಷತೆ ಉಂಟು. ಆದ್ರಿಂದ ಸಮಯ ಬಂದಾಗ, ಕಾಲ ಬಂದಾಗ ಇವನು ಸೃಷ್ಟಿಸುತ್ತಾನೋ ಏನು ಹಾಗೆಂದು ನೋಡಿದ್ರೆ ನನ್ನಲ್ಲಿ ಒಂದು ಬ್ರಹ್ಮಾಂಡವಂತೆ. ಇವನ್ ನೋಡಿದ್ರೆ ತುಂಬಾ ಉಂಟಲ್ಲ. ಆದ್ರಿಂದ ಬ್ರಹ್ಮಾಂಡೋದರ ಬರಿತನು ಹರಿ ನಿಶ್ಚಯ. ಹೆಮ್ಮೆಯ ತಳೆದೆ, ಪಂಥವ ಬೆಳೆಸಿದೆ, ಹಾಗೆಂತ ಸತ್ಯ ವಿಚಾರ ಗೊತ್ತಾಗಬೇಕಲ್ಲ. ಆದ್ರಿಂದ ಏರ್ತೇನೆ. ತೆರಳುವೆ ಹೊರಗೆಂದು ಸರಿದು ಮೇಲಕ್ಕೆ ತುದಿ ದೊರಕದಾಗಲು ಕೆಳಗಿಳಿದು ಅರಸಿ ಪಥವ ಕಾಣದೆಯೇ ತರಗರಿಸುತ್ತ ಇರೆ ದಿವ್ಯ ಸಹಸ್ರ ಕಾಲ. ಯಾವ ಬಾಯಿಯ ಮೂಲಕ ಹೊರಬಂದಿದ್ದೇನೆ ಆ ಬಾಯಿದ್ರೆ ಹೊರ ಹೋಗ್ಬೇಕು ಅಂತ ಉದ್ಯುಕ್ತನಾದ್ರೆ ಏನು? ಬಾಯಿ ಮುಚ್ಚಿದ್ದಾನೆ. ಬಾಯಿ ಮುಚ್ಚಿದ್ರೆ ಏನು? ನಮ್ಗೆ ಬೇರೆ ದ್ವಾರ ಉಂಟಲ್ಲ? ಕೆಳಗೆ ನೋಡಿದ್ರೆ ಎಲ್ಲೂ ದ್ವಾರ ಇಲ್ಲ. ಎಲ್ಲಾ ದ್ವಾರವನ್ನು ಮುಚ್ಚುವುದರ ಮೂಲಕವಾಗಿ ತಾನೇ ಎಂಬುದನ್ನು ತೋರ್ಪಡಿಸಿದ್ದಾನೆ ಹರಿ. ಹಾಗಿರುವಾಗ ನಾನು ಹೊರಗೆ ಹೋಗಬೇಕಲ್ಲ, ಏನು ಮಾಡುದು? ಅಮ್ಮ 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 ಸ್ಮರಿಸ ಭಕ್ತಿಯೊಳ್ಳಾದಿಮಾಯಯ್ಯ ಆದಿಮಾಯೇ ಹರಿಯನಾಭಿ ಕಮಲನಾಳದಿ ಮೆರವ ಪಥ ಗೋಚರಿಸ ಹೊರಟ ಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಗರಿಯೋಗ ಮಾಯೆಯ ಬೆರೆಸಿ ಬಟ ಪತ್ರದಲ್ಲಿ ಮಲಗಿರಲು ನಿದ್ದೆಗಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ. ಯಾಕೆ ಹೀಗೆ? ಹರ ಮೊದಲೇ ನನ್ನೊಳಗೆ ಐಕ್ಯನಾಗಿದ್ದಾನೆ, ಬ್ರಹ್ಮನು ನನ್ನ ಒಳ ಸೇರಿಕೊಂಡಿದ್ದಾನೆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೋ ಏನೋ ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನೋ ಹಾಗೆ ಯೋಚಿಸಿದ್ದು ನಾನು. ಈ ಜಲರಾಶಿಯ ಮಧ್ಯದಲ್ಲಿ ಹೇಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನೋ ಹಾಗೆ ಯೋಚಿಸುತ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆಯೊಂದು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರಶಾಹಿ ಸರಸಿಡದ ಮೇಲೆ ಕಾನಿರದ ಪದ್ಮಾಸನ
ಭಕ್ತಿಯೊಳಗಿರುವ ವೇಳೆದೊಳಗೊಳ ಅಚ್ಚರಿಯಾಗುವುದೇನೆಂಬೆ ಸುರಥವೈದರು ಲಾಲಿಸಿ ಹರಿಯ ನಾಭಿ ಕಮಲ ನಾಳದ ಮೂಲಕ ಹೊರಬಂದು ಪದ್ಮಾಸನ ಬರೆದು ಕಮಲದ ಮೇಲೆ ಕುಳಿತಾಗ 3 ಕಡೆ ಮತ್ತೆ ಮೇಲೆ ನೋಡಿದಾಗ ಈಗ 5 ತಲೆ ವರ ಪಂಚವದರಿಂದ ಶೋಭಿಸುತ್ತಿದ್ದೇನೆ. ಇದೆಲ್ಲ ಆದಿಮಾಯ ಸಂಕಲ್ಪ ಎಂಬುದಾಗಿ ಭಾವಿಸಬಹುದು. ಆದ್ರೆ ಶ್ರೀಹರಿಯು ಶ್ರೇಷ್ಠ ಎಂಬ ವಿಚಾರವನ್ನು ಹೇಳುವುದಕ್ಕೆ ಹತ್ತಿರ ಬಂದ್ರೆ ಹರಿಯು ವಿದ್ಯಾಸಕ್ತರಾಗಿದ್ದಾರೆ. ಎಚ್ಚೆತ್ತ ಮೇಲೆ ಎಲ್ಲ ತಿಳಿಸೋಣ. ಅಷ್ಟವರೆಗೆ ಹರಿಯನ್ನೇ ತಿಳಿಸುತ್ತಾ ಇರುತ್ತೇನೆ. ಹರಿಯೇ ಹರೇ ಒಳಗಿನ ಯೋಗ ನಿದ್ರೆಯೊಳಿರದೆ ಕರ್ಣದ ಕಿಲ್ಬಿಷವ ಕಿರುವೆರಳಿನಲ್ಲಿ ಹೊರಗಡೆಗೆ ದಾನವರಿವರು ದಿಸುತ್ತಲಿ
ಜಲಮಯವಾಗಿ ಹೊರತು ಕಾಣಿಸದ ಅನ್ಯವು ಇದ್ದಕ್ಕಿದ್ದ ಹಾಗೆ ಹುಟ್ಟಿ ಕಾಣುತ್ತಾರೆ ಅದು ನೋಡಿದರೆ ಏನು ಕಾಣಲಿಲ್ಲ. ಅಪ್ಪ ಎಂತ ಕತ್ತಲೆ. ಓ ಹಾಗೆ. ಈ ಕತ್ತಲೆಗೆ ನನ್ನ ಕಣ್ಣುಗಳನ್ನು ಹೊಂದಿಸಿಕೊಂಡು ನೋಡಿದಾಗ ನನಗೆ ತಿಳಿಯಿತು ಏನು ನಾನು ಜನಿಸಿದ್ದು ಜಲರಾಶಿಯ ಮೇಲೆ. ಹಾಗಾದ್ರೆ ನನ್ನ ಜನ್ಮಕ್ಕೆ ಕಾರಣರು ಯಾರು? ಯಾರಿಗೆ ಗೊತ್ತು? ನನ್ನ ಹಾಗೆ ಬೇರೆ ಯಾರಾದರೂ ಇದ್ದಾರೆಯೋ? ಯಾರಿಗೆ ಗೊತ್ತು? ಗೊತ್ತಾಗಬೇಕಾದ್ರೆ ಹುಡುಕಬೇಕು. ಹುಡುಕುವ. ಏನು ಆಶ್ಚರ್ಯವಿದು! ಒಮ್ಮಿಂದೊಮ್ಮೆಲೆ ಸೃಷ್ಟಿ ಹುತ್ತ ದೃಷ್ಟಿ ಹಾಯಿಸಿದೆ. ಕತ್ತಲೆ ಅಲ್ಲದೆ ಬೇರೆ ಏನು ಕಾಣುತ್ತಾ ಇಲ್ಲ. ಈ ಕತ್ತಲೆಯ ಮೊತ್ತದಲ್ಲಿ ನಾನೊಬ್ಬನೆಯೋ ಬೇರೆ ಯಾರು ಇದ್ದಾರೋ ಹುಡುಕುತ್ತಾ ಮುಂದೆ ಸಾಗುತ್ತೇನೆ. ಮಾತು ಬರುವುದಿಲ್ಲ. ನಾ ಯೋಚಿಸುವುದು ನಿನಗೆ ಬರುವುದಿಲ್ಲ ಅಂತ. ಬರ್ತದೆ, ನನಗೆ ಬರ್ತದೆ. ಹಾಗಾದ್ರೆ ಈಗ ಹೇಳು, ನೀನು ಯಾರು? ನೀನು ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಅಮ್ಮ ಎಲ್ಲಿ? ನಿನ್ನ ಅಪ್ಪ ಎಲ್ಲಿ? ನನ್ನ ಅಮ್ಮ ಮತ್ತೆ ನಿನ್ನ ಅಪ್ಪ ಒಟ್ಟಿಗೆ ಇರ್ತಾರ? ಯಾರಿಗೂ ಗೊತ್ತು? ನನಗೆ ಗೊತ್ತಿಲ್ಲ. ನನ್ನ ಅಪ್ಪ ಮತ್ತೆ ನಿನ್ನ ಅಪ್ಪ ಒಟ್ಟಿಗೆ ಇರಬಹುದಾ? ತಿಳಿದಿಲ್ಲ, ನನಗೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಸ್ಪಷ್ಟ. ಹಾಗೆ ನಾನು ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ, ನೀನು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾದ್ರೆ ನಾವಿಬ್ಬರು ಅನಾಥರಿದ್ದೇವೆ, ದಿಕ್ಕೇಡಿಗಳಿದ್ದೇವೆ. ಮತ್ತೊಂದು ಹೋಲಿಕೆಯನ್ನು ಗಮನಿಸಿದೆ. ನೀನು ನೋಡುವಾಗ ನನ್ನ ಹಾಗೆ ಇದ್ದಿ. ನಿನ್ನನ್ನು ನೋಡುವಾಗ ನೀನು ನನ್ನ ಹಾಗೆ ಇದ್ದಿ. ಹೌದೌದು. ಮತ್ತೊಂದು ವಿಶೇಷ ನನ್ನ ಅನುಭವಕ್ಕೆ ಬರ್ತಾವೆ. ನಿನ್ನನ್ನು ಕಂಡಾಗಲಿನಿಂದ ನಿನ್ನ ಕುರಿತಾಗಿ ಪ್ರೀತಿ, ಮಮತೆ, ವಾತ್ಸಲ್ಯಗಳು ಹುಟ್ಟಿ ಬರುತ್ತಾ ಉಂಟು. ನಿನ್ನನ್ನು ನೋಡುವಾಗ ನಿನ್ನ ಕುರಿತಾಗಿ ಗೌರವ ನನಗೆ ಹುಟ್ಟುತ್ತಾ ಉಂಟು. ಒಳ್ಳೆಯದೇ ಆಯ್ತು. ನಾವಿಬ್ಬರು ಪರಸ್ಪರರು ಸಂಧಿಸಿದ ಕಾಲಕ್ಕೆ ನಮ್ಮೊಳಗ ವೈಮನಸ್ಸಿಲ್ಲ. ಪ್ರೀತಿ, ಗೌರವ, ಮಮತೆ, ವಾತ್ಸಲ್ಯ ಈ ಭಾವಗಳನ್ನು ಆಧರಿಸಿ ನಾವು ನಮ್ಮೊಳಗೊಂದು ನಾವಿದನ್ನು ಸಂಬಂಧ ಮಾಡುವನ. ಹೇಗೆ? ನೀನು ಸಣ್ಣವ, ನನ್ನ ಮೇಲೆ ಗೌರವವನ್ನು ಹೊಂದಿರುವ, ಆದ್ದರಿಂದ ನಿನ್ನನ್ನು ನಾನು ತಮ್ಮ ಎಂದು ಅಂಗೀಕರಿಸುವೆ. ನಾನು ನೀನು ನನಗಿಂತ ಸ್ವಲ್ಪ ಉದ್ದ. ಹೌದು. ಮಾತ್ರ ಅಲ್ಲ, ನಿನ್ನನ್ನು ನೋಡುವಾಗ ನನಗೆ ಗೌರವ ಭಾವ. ಆದುದರಿಂದ ನಿನ್ನನ್ನು ನಾನು ಅಣ್ಣ ಎನ್ನುವ ಹಾಗೆ ಅಂಗೀಕರಿ. ನಾನು ಅಣ್ಣ, ನೀನು ತಮ್ಮ. ತಮ್ಮ, ಅಣ್ಣ, ತಮ್ಮ, ಅಣ್ಣ. ಅನಾಥನಾಗಿರುವಾಗ ಪ್ರೀತಿಸುವುದಕ್ಕೆ ಒಬ್ಬ ಅನುಜ ನೀನು ದೊರೆತೆ. ತಮ್ಮ, ಅಣ್ಣ. ಆದರೆ ಹೊಟ್ಟೆ ಹಸಿಯುತ್ತಾ ಇದೆ. ಹಸಿವಾಗುತ್ತಾ ಉಂಟು. ಏನು ಮಾಡುವ? ಶೌರ್ಯ ಇನ್ನ ಹಾಗೆ ನನಗೆ ಈ ಭಾಗದಲ್ಲಿ ಏನೋ ಆಗುತ್ತಾ ಉಂಟು. ಅದಕ್ಕೆ ಒಂದು ಪರಿಹಾರ ನನ್ನ ಮನಸ್ಸಿಗೆ ಹೊಳೆಯುತ್ತಾ ಉಂಟು. ಏನಾದರೂ ಘನ ಪದಾರ್ಥವನ್ನು ಬಾಯಿಯ ಮೂಲಕ ಹೊಟ್ಟೆಗೆ ಇಳಿಸುವೆ. ಆದ್ರೆ ತಮ್ಮ, ಇಲ್ಲಿ ಊಟ ಎಲ್ಲಿ ಸಿಗುತ್ತದೆ? ಇಲ್ಲಿ ತಿನ್ನುವುದಕ್ಕೆ ಏನಾದರೂ ಎಲ್ಲಿ ಸಿಕ್ಕಿತು? ಓ ಅಣ್ಣ, ಸುತ್ತ ನೋಡಿದೆಯಾ? ಜಲರಾಶಿ ಕಾಣ್ತಾ ಉಂಟು. ನಾವು ಉಪ್ಪು ನೀರು. ಹೌದೌದು. ಹಾಗಂತ ಈ ಜಲರಾಶಿಗೆ ನಮ್ಮ ಮುಷ್ಟಿಗಳಿಂದ ಬಲವಾಗಿ
ಅಡಿಯಲ್ಲಿ ಯಾವ್ದಾದ್ರು ಜೀವಿದ್ರೆ ಎಲ್ಲ ಮೇಲೆ ಬರ್ತದೆ. ಆಗ ಅದನ್ನು ಕೈಯಲ್ಲಿ ಹಿಡಿದು ಬಾಯಿಗೆ ತುರುಕಿಸುವ. ಹಾಗಾದ್ರೆ ನಾವೀಗ ಜಲಸಿಗೆ ಎಲ್ಲಿ ಹುಡುಕುದು? ತಮ್ಮ ನೀನು ಬಡಿ ತಮ್ಮದೇ ಸಾಡಿದ ಕಾಲಕ್ಕೆ ನೀನು ಆಳದಿಂದ ಒಂದು ಮಗು ಮೇಲೆ ಬಂತು. ನಾನು ಅದನ್ನೇ ನೋಡಿದೆ. ಅದು ತನ್ನ ದಳಗಳನ್ನು ವಿಕಸನಗೊಳಿಸಿತು. ಮುದುಡಿದ ತಾವರೆ ಅರಳಿತು. ಸಂಗೀತವೇ ಅರಳಿದ ತಾವರೆಯ ಮಧ್ಯೆ ಒಂದು ಸಣ್ಣ ಪ್ರಾಣಿ. ಹೌದು, ಹಾಗೆ ಅದನ್ನು ಹಿಡಿದು ತಿಂದು ಬಿಡುವ ಆಲೋಚನೆ ಮಾಡುವಾಗ ನಿನ್ನೆ ನೆನಪಾಯ್ತು. ಪ್ರೀತಿಯ ತಮ್ಮ, ನೀನನ್ನು ಬಿಟ್ಟು ನಾನು ಹೇಗೆ ತಿನ್ನಲಿ? ಆದ್ರಿಂದ ನಾವು ಒಟ್ಟಾಗಿ ಹೋಗಿ ಆ ಪ್ರಾಣಿಯನ್ನು ಹಿಡಿದು ತಿನ್ನುವ. ಆದ್ರೆ ಎಲ್ಲಿ ಇಟ್ಟಲ್ಲ ನನಗೆ ಸಿಗಲಿಲ್ಲ, ಕಾಣಲಿಲ್ಲ. ಅಲ್ಲಿ ಹೌದಾ? ಅದೇ ಜಲರಾಶಿ ಅಲ್ವಾ? ಅದಲ್ಲ ಅದೇ ರಾಣಿ. ಹೌದು, ಇನ್ನೂ ಆಲೋಚನೆ ಮಾಡ್ಲಿಕ್ಕಿಲ್ಲ. ಬೇಗ ಬಿಡಿ ಬಿಡಿ, ಜಾಲದಲ್ಲಿ ಆಡಾಗುವ ಮುನ್ನ
ತಪ್ಪಿಸೋದಿ ತಮ್ಮ ತಮ್ಮವ ಎಂತ ಸ್ವರ ಇದು? ಎಲ್ಲಿಂದ? ಈ ನಾಳದಿಂದ ಬರ್ತಾ ಇರೋದು. ನೀನು ಬಡದಲ್ಲಿಗೆ ಯಾಕೆ ಬಡಿಸಿ ಬಿಡಿ ಪ್ರಾಣಿ ಸಾಯಿಲಿ ಅಂತ ಮಾಡುದು ಬಡದದ್ದು ನನಗಲ್ವಾ? ಹೌದಾ? ಮತ್ತೆ ಹಾಗಾದ್ರೆ ನಾನು ಪ್ರಾಣಿಯಲ್ಲಿ ಬಗೆದು ಹೊಡೆದದ್ದು ನಿನಗೆ. ಆ ಪ್ರಾಣಿಯಲ್ಲಿ ಹೋಯ್ತು ಹಿಡಿಬೇಡುವ ಹಿಡಿಬೇಕು ತಿಂದು ಬೇಡುವ. ಏನ್ ಮಾಡಲಿ ಪ್ರಾಣ ಉಳಿಸಿಕೊಳ್ಳೋ ಬಗ್ಗೆ ಹೇಗೆ ಅಮ್ಮ ಮರುಗಲೇಗೆ ವಿಧಾತ ಮನದಲ್ಲಿ ಬರಿಸಿರುವುದ್ಯಾಕೆನ್ನ ಈ ಪರಿ ಹೊರೆಯಬಾರದೆ ಬಂದ ಕಷ್ಟವ ಅರಿತುಕೊಂಬೆ ಅನನ್ಯವಾದ ಶ್ರದ್ಧಾಭಕ್ತಿಯಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀಯ. ನಿನಗೊದಗಿ ಬಂದಂತ ಕಷ್ಟವೇನು ಹೇಳಿಕೋ ಮಗನೇ. ಓ ಮಾತೆಯೇ, ಜಲದಲ್ಲಿ ಇರುವರು ಕಾಣಿಸಿಕೊಂಡು ಧೂರ್ತರು ಈಗ ಉದ್ದೇಶದಿಂದ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ನೀವೇ ರಕ್ಷಿಸಬೇಕಪ್ಪ ನನ್ನನ್ನು. ವಿಧಾತ, ದುಷ್ಟನಿಂದ ಕಷ್ಟ ಬಂದಿದೆಯೋ ಅಂತ ಕಾರಣಕ್ಕಾಗಿ ಮರುಗುತ್ತಾ ಇವೆಯ. ಮರುಗಬೇಡ ಮರುಗಬೇಡ. ಆದಿಮಾಯಾದಂತ ನಾನು ಯೋಗಮಾಯಿಯಾಗಿ ಶ್ರೀಹರಿಯನ್ನು ಆವರಿಸಿಕೊಂಡಿರುವ ಕಾರಣ ಕ್ಷಣ ಮಾತ್ರದಲ್ಲಿ ಆತನಿಂದ ಅಗಲಿ ಹೋಗಿದ್ದೇನೆ. ಎಚ್ಚರವನ್ನು ಹರಿ ನಿನಗೆ ಭೀತಿಯನ್ನುಂಟು ಮಾಡುತ್ತಿರುವಂತ ರಕ್ಕಸರನ್ನು ನಿನಗೆ ಸಂತೋಷವನ್ನೇ ಕೊಡುತ್ತಾನೆ. ಅದಕ್ಕಾಗಿ ಈ ವರ ಸುದರ್ಶನವನ್ನು ಆತನ ಕೈಯಲ್ಲಿ ಕೊಡು. ಅಪ್ಪಡೆ ನಾನೇ ಅಲ್ಲಿಯವರೆಗೆ ಹರಿಯ ನಾಭಿ ಕಮಲದ ನಾಳದಲ್ಲಿ ಮರೆಯಾಗಿ ಮಗನೇ. ಕುಳಿತಿರಲು ಕಿರುನಗೆಯ ಬೀರುತ ತನ್ನ ವದನದಲ್ಲಿ ಸುದೀರ್ಘವಾದಂತಹ ನಿದ್ದೆಯಲ್ಲಿ ಮತ್ತೆ ಎಚ್ಚರವಾಗಿ ನೋಡ್ತೇನೆ. ವಿಶೇಷವಾದಂತಹ ಆಯುಧ ಒಂದು ಕರಗಳನ್ನು ಬಂದು ಸೇರಿಕೊಂಡಿದ್ದಲ್ಲ. ಹಾಗಿದ್ರೆ ಏನೋ ಒಂದು ಘಟನೆ ಆಗುವುದಕ್ಕೆ ಇದೆ ಅನ್ನೋದು ಸ್ಪಷ್ಟ. ನೋಡೋಣ. ನೀನು ಕೇಳಿದ್ದರಲ್ಲಿ ಅತ್ಯಂತ ಸೌಮ್ಯ ಸ್ವರ ನಮ್ಮದು. ಹೌದಾ? ನಾವು ಆಗ ಒಂದೊಂದು ಮಕ್ಕಳು
ಅಯ್ಯೋ ಇನ್ನೇನು ನಿನ್ನನ್ನು ಸಂಬೋಧಿಸಿ ಹೌದಾ ಮತ್ತೆ ನಿನ್ನನ್ನು ಬಿಳಿ ಅಂತ ಯಾರಾದ್ರೂ ತಲೆ ಸರಿದ್ದವರು ಹೇಳಿ ಇದಕ್ಕಿಂತ ಕಪ್ಪೆ ಅಂತ ಕಪ್ಪದ ಒಳ್ಳೆ ಲಕ್ಷಣ ಹೌದಪ್ಪ ತುಸು ಕಪ್ಪ ತುಂಬ ಚೆಲುವ ಓ ನೀನಷ್ಟೇ ಚೆಲುವಲ್ಲ ನಿನ್ನ ಕಣ್ಣು ನಿನ್ನ ಬಾಯೊಳಗಿರುವ ಹಲ್ಲು ಬೆಳ್ಳನೆಯ ಹಲ್ಲನ್ನು ತೋರಿಸುತ್ತ ನಗೆ ಬೀರುತ್ತಿರುವೆ ಎಲ್ಲ ಕುಳಿತದ್ದೊಂದು ಎಲೆಯ ಮೇಲೆ ಒಂದು ಇಷ್ಟಕ್ಕಿರುವ ಎಲೆಯ ಮೇಲೆ ನೀನು ಹೇಗೆ ಸುಧಾರಿಸುತ್ತಿದ್ದು ನಾನು ಆಲೋಚನೆ ನನಗೆ ಸಾಕಂತದೆ ನಾವು ಆಗಿನಿಂದ ಹುಡುಕುತ್ತೇವೆ ನಮಗೆ ಇಷ್ಟಕ್ಕಿದ್ದದ್ದು ಸಿಗಲಿಲ್ಲ ನನಗೆ ಸಿಗ್ತದಪ್ಪ ಹೌದಾ ನೀನು ಇದ್ದಲ್ಲಿಗೆ ಬಂತ ನೀನು ಅದು ಇದ್ದಲ್ಲಿಗೆ ಇದ್ದಲ್ಲಿಗೆ ಅದು ಬಂತು ಆಗಲಿ ಬಿಡು ಕುಳಿತಿದ್ದಿ ನಗೆ ಬೀರ್ತಾ ಇದ್ದಿ ಈಗ ನಮ್ಮ ಪ್ರಶ್ನೆಗೊಂದು ಉತ್ತರ ಬೇಕು ಯಾವುದು ಯಾರಯ್ಯ ಬೇಡ ನನ್ನ ವಿಷಯವಾಗಿ ಹೇಳುದಾ ಓ ಇವನ್ ಎಂತದ್ದು ಆವಾಗಿನಿಂದ ಹುಡುಕುತ್ತಾ ಇದ್ದಾನೆಲ್ಲ ನಿನಗಿಂತ ಮೊದಲು ಒಂದು ಪ್ರಾಣಿ ಕಂಡಿತ್ತು ತೋರು ಬೇಗ ಮೊದಲು ಕಂಡ ಪ್ರಾಣಿ ಎಲ್ಲಿ ಹೋಗಿದೆ ಹೇಳು ಅದೇ ವಿಷಯವನ್ನು ಹೇಳ್ಬೇಕಾ ನಾವು ಹುಡುಕುವಾಗ ಕಣ್ಣಿಗೆ ಬಿದ್ದು ನಾವು ಓಡಿಸುವಾಗ ಓಡಿ ಈ ಕಡೆಗೆ ತಪ್ಪಿಸಿಕೊಂಡಿದ್ದ ಆಹಾ ಏನು ತಪ್ಪಿಸಿಕೊಂಡದ್ದು ಯಾವುದು ಎಲ್ಲಿ ಉಂಟು ಅನ್ನುವುದನ್ನು ನಿಮ್ಮಲ್ಲಿ ವಿಸ್ತರಿಸಬೇಕು ಅಂತ ಇದ್ರೆ ಈಗ ನೀವು ಜನ ಯಾರು ಅಂತ ಬೇಡ್ವಾ ನಾವು ಯಾರು ಅಂತ ನಿನಗೆ ಇಷ್ಟವರೆಗೆ ಗೊತ್ತಾಗಲಿಲ್ವಾ ಇವನಿಗೆ ವಿವರ ಸಾಲದು ಅವ ತಮ್ಮ ನೀನು ವೀರನು ಶೂರರಯ್ಯ ನೀವು ಧೀರರಯ್ಯ ಶೂರರಯ್ಯ ಗಂಭೀರರಯ್ಯ ನೀವು ಯಾರ ಕಂಡಿರಯ್ಯ ಯಾರ ಯಾರ್ಯಾರ ಯಾರ ಕಂಡಿರಯ್ಯ ಮೊದಲು ಅರಿಯೆನು ಅರಿಯೆನು ಬೇರೆ ಕಾಣೆ ಬೇರೆ ಕಾಣೆ ಎನ್ನ ಬರದು ವಾರಿಧಿಯಲ್ಲಿ
ನಿಮ್ಮನ್ನು ಕಂಡು ಅಲ್ಲ ನಿಮ್ಮನ್ನು ನಾನು ನೋಡಿ ಭೂರಿ ಭೂರಿ ಬಹಳ ನಿಮ್ಮನ್ನು ಕಂಡು ಭೂರಿ ಸಂತೋಷವಾಯಿತು, ಪರಮಾನಂದವಾಯಿತು, ನಿತ್ಯಾನಂದವಾಯಿತು. ಯಾಕೆ ಬಂದಿರಾ? ಇಷ್ಟು ಹೊತ್ತು ಈ ಸಾಗರದ ಮಧ್ಯದಲ್ಲಿ ನಾನೊಬ್ಬನಿದ್ದದ್ದು, ನನಗೆ ಜೊತೆ ಯಾರಿರ್ಲಿಲ್ಲ, ಪಕ್ಕನೆ ನೀವು ಕಾಣಿಸಿದ್ರಲ್ಲ, ಹಾಗೆ ನನಗೆ ಸಂತೋಷ ಆದದ್ದು. ಆದ್ರೆ ನನ್ನನ್ನು ಕಂಡವನು ನೀನಲ್ಲೊಂದು ಪ್ರಶ್ನೆ ಕೇಳಿದ್ದು, ಆಗ ಕಂಡಿರಯ್ಯ ನೀವು, ನಾನು ಅರಿಯ ಅದನ್ನು, ನೀವು ನೋಡಿದ್ದನ್ನು ನಾನು ನೋಡ್ಲಿಲ್ಲಪ್ಪ. ಎಲ್ಲಿ ಹೋಯ್ತಾ ಯಾರಿಗೂ ಗೊತ್ತು, ಬಿಡೋಣ. ಇಷ್ಟು ಹೊತ್ತಾದ್ರು ನನ್ನ ಪರಿಚಯ ಇರಲಿಲ್ಲ ನಿಮಗೆ, ಸಾಮಾನ್ಯ ಅನ್ನೋ ಹಾಗೆ ಭಾವಿಸ್ಬೇಕು. ಕಾಣ್ತಾ ಇದೆ ಅಲ್ವಾ ಜಲಧಿ, ಈ ಜಲಧಿಗೆ ವಿಕ್ರಮವನ್ನು ತಿಳಿಯ ತಂದಾದಿ ಅದು ಸಾಯ್ತದೆ ಇಲ್ಲಿ. ಕೋಪ, ಟಿಶ್ಯು, ಸಿಟ್ಟು. ಅದೇ ಹೆಚ್ಚು ಸಿಟ್ಟು ಬಂದಾಗ ಕಾಣ್ತಿರೋದು ಅಪಾರವಾದ ಜಲರಾಶಿ. ನೀನೇ ಒಡೆಯ ಅನ್ನುವ ಹಾಗೆ ಹೇಳ್ತಾ ಇದ್ದೀರಲ್ಲ, ಹೇಳುವುದು ದೊಡ್ಡದಲ್ಲ. ಒಡೆತನ ಕಾಣಬೇಕೋ ಬೇಡುವ? ಕಾಣುದಿಲ್ಲ ನಿಮಗೆ? ಆ ಕೀಟ ಎಲ್ಲಿ ಹೋಯ್ತು ತೋರು ಬೇಗ. ಕೇಳಿದ್ರೆ ನನಗೆ ಗೊತ್ತಿಲ್ಲ, ನಾನು ಕಂಡಿಲ್ಲ ಹೇಳಿದೆ. ನೀನೊಂದು ವೇಳೆ ಈ ಜಲಧಿಗೆ ಯಜಮಾನನೇ ಹೋದಾಗಿದ್ದರೆ ಅದು ಎಲ್ಲಿ ಹೋಯ್ತು ಅನ್ನೋದನ್ನು ತೋರಿಸಬೇಕೋ ಬೇಡುವ? ಆದ ಕಾರಣ ನೀನು ಯಜಮಾನ ಅನ್ನುವುದನ್ನು ಒಪ್ಪುವುದಕ್ಕೆ ಸಾಧ್ಯ ಇಲ್ಲ. ಹೌದಾದ್ರೆ ಅದನ್ನು ತೋರಿಸು. ಸ್ವಲ್ಪ ನಿಲ್ಲು. ಅದು ನೀನು ಆಗ ಒಂದು ನೋಡಿದ್ದೇನೆ ಅಂತ ಹೇಳಿದ್ಯಲ್ಲ, ಅದಕ್ಕೆ 5 ತಲೆ, ಇವನಿಗೆ ಒಂದೇ ಒಂದು ಶಿರ, ಒಂದು ಶಿರಸ್ಸು. ನೀನು ಅದು ನಮ್ಮನ್ನು ನೋಡಿ ನನಗೆ ಗೊತ್ತಾಯ್ತು. ಅದಕ್ಕೆ ಭಯ ಪಡಿಸಿದ್ದೀರಿ ನೀವು ನಮ್ಮನ್ನು ನೋಡಿ ನನಗೆ ಬೀರ್ತಾಯ್ತು. ಆ ಪ್ರಾಣಿಯನ್ನು ತೋರಿಸದೇ ಇದ್ದರೆ ಸಂಶಯ ಇಲ್ಲ, ಹಸಿವಾಗಿ ಸಾಯ್ತದೆ. ನಾನು ನಾವಿಬ್ಬರು ನುಂಗುವೆವು. ನುಂಗುದ? ಅಷ್ಟು ಬೇಗ ತೀರ್ಮಾನ ಮಾಡಿ ಆಯ್ತಲ್ಲ. ಏನಷ್ಟು ಸುಲಭ ಉಂಟು ಅಂತ ಭಾವಿಸಿದ್ದೀರಾ? ಇಳಿವ ತುತ್ತಲ್ಲ ಗಂಟಲಲ್ಲಿ. ನನಗದ ಅನುಭವ ಆಯ್ತು. ಇದು ನೋಡು, ನನ್ನನ್ನು ನೀನು ನುಂಗುವುದಕ್ಕೆ ಪ್ರಯತ್ನ ಮಾಡಿದೆ, ನಿನ್ನ ಗಂಟಲಲ್ಲಿ ಮುಳ್ಳಾಗಿ ಸಿಕ್ಕಿಕೊಂಡೆ. ನೀನು ಈಗ ನೋಡು, ಬೆರಳು ಒಳಗೆ ತುರ್ಕಿಸ್ತಾನೆ. ನೋಡಿದ್ಯಾ? ಇಡೀ ದೇಹಕ್ಕೆ ವಿಷವಾದ ಎಂತ ವಿಷ ಆದ್ರೂ ಕರಗಿತ. ಅಸಾಧ್ಯದ ಮಾತು. ನನ್ನ ಯೋಗ್ಯತೆ ಅರ್ಥ ಮಾಡಿಕೊಂಡು ನನ್ನ ಪಾದಗಳಿಗೆ ಕೊಡಮಟ್ಟ ನಿಮ್ಮನ್ನು ರಕ್ಷಿಸುವೆ.
ಇಲ್ಲದೇ ಇದ್ರೆ ದಂಡಿಸುವೆ. ನಿನ್ನ ಕಾಲು ಹಿಡಿದು ಈ ನೀರಿಗೆ ಬಡದದ್ದು ಸಾಕು. ಇನ್ನು ಸ್ವಲ್ಪ ತಿನ್ನುವ. ನಾ ತಿಂದು ಬಿಡ್ತೇನೆ. ಇದು ತಗ್ಗಿಸುವಾಗ ಅದು ಮೇಲೆ ಬರ್ತದೆ, ಅದು ತಗ್ಗುವಾಗ ಇದ್ದ ಮೇಲೆ ಬರ್ತದೆ. ಸಮ ಒಂದು ಸ್ವಲ್ಪ ತಿಂದು ಬಿಡ್ತೇನೆ. ಮತ್ತೆ ನಾನು ಇನ್ನೊಂದು ಸಿಕ್ಕಿದಾಗ ನಿನಗೆ ಕೊಡ್ತೇನೆ. ಏನು ನಿನ್ನಷ್ಟೇ ಹಸಿವು ನನಗಾಗಿದೆ. ನನಗೆ ಇದು ಬೇಕು, ನಿನಗೆ ಬೇರೆ ನೋಡು. ಹಾಗಾದ್ರೆ ಹೀಗೆ ಮಾಡು, ಸಿಕ್ಕಿದ್ದು ಒಂದು, ಇಬ್ಬರಿಗೂ ಸಮಾನ ಹಸಿವೆ, ತುಂಡು ತುಂಡು ಮಾಡಿ ತಿನ್ನುವ. ಹೇಗೆ ತುಂಡು ಮಾಡುವ ನಾನು ಹೇಳ್ತೇನೆ. ಅದರ ಸೊಂಟದಿಂದ ಕೆಳಗೆ ಎಲ್ಲ ನಿನಗೆ, ಸೊಂಟದಿಂದ ಮೇಲೆ ಎಲ್ಲ ನನಗೆ. ಸೊಂಟದಿಂದ ಕೆಳಗೆ ಎತ್ತ ಸೊಂಟ ಕಾಲು ನಿನಗೆ ಅಷ್ಟು ಮಾಂಸ ನಿನಗ. ಹಾಗಾದ್ರೆ ಅದು ಬೇಡ, ಮತ್ತೊಂದು ರೀತಿಯಲ್ಲಿ ಪಾಲು ಮಾಡುವ. ಅದರ ಎಲುಬು ಮತ್ತೆ ಚರ್ಮ ಒಂದು ಪಾಲು, ರಕ್ತ ಮತ್ತೆ ಮಾಂಸ ಮತ್ತೊಂದು ಪಾಲು. ಇದು ನನ್ನ ತಮ್ಮ ತುಂಬಾ ಹಸಿವಾಗಿ, ಆದ್ದರಿಂದ ಅದರ ಎಲುಬು ಚರ್ಮ ಚರ್ಮ ಎಲುಬು ಎಲುಬು ಚರ್ಮ ಚರ್ಮ ಎಲ್ಲ ನಿನಗೆ. ನನಗೆ ರಕ್ತ ಮತ್ತೆ ಮಾಂಸ ಮಾತ್ರ ಸಾಕು. ನೀನನ್ನು ಮೋಸಗೊಳಿಸಿದ. ಎಲುಬು ಚರ್ಮದಲ್ಲಿ ಎಂತ ಉಂಟ? ಎಲುಬು ಚರ್ಮ ಆದ್ರೆ ಈ ಹೊಟ್ಟೆಗೆ ಬರ್ತದೆ. ನಿನಗೆ ಮಾಂಸ ಮತ್ತೆ ರಕ್ತ, ನನಗೆ ಎಲುಬ. ಹಾಗಾದ್ರೆ ಅದು ಬೇಡ, ಹೀಗೆ ಮಾಡುವ. ಅದ್ರ ಒಂದು ಕಾಲು ಒಂದು ಕೈ ನಾನು ಹಿಡಿಯುವ, ಒಂದು ಕಾಲು ಒಂದು ಕೈ ನೀನು ಹಿಡಿಯುವ. ಇಬ್ಬರು ಪರಸ್ಪರ ವಿರುದ್ಧ ದಿಕ್ಕಿಗೆ ಅದನ್ನು ಎಳೆಯುವ. ನನಗೆ ಎಷ್ಟು ಬಂತು ಅದು ನನಗೆ, ನಿನಗೆ ಎಷ್ಟು ಸಿಕ್ಕಿತು ಅದು ನನಗೆ. ಮತ್ತೆ ಹಾಗಾದ್ರೆ ಹಾಗೆ ಬೇಡ, ಇಬ್ಬರೂ ಎಳೆಯುವುದು. ಯಾರಿಗೆ ಎಷ್ಟು ಸಿಕ್ಕಿತು ಅದು ಅವರವರಿಗೆ. ಅಂಗಡುವುದು ನಿಲ್ಲಿಲ್ಲ, ಪೂರ್ತಿ ಸಾಯದೆ ತಿನ್ನುವುದು ಹೇಗೆ ತಮ್ಮ? ಹಾಗಾದ್ರೆ ಒಂದು ಅಷ್ಟು ಹೊತ್ತು ಕಾಯುವ, ಪೂರ್ತಿ ಸಾಯಿ ಮತ್ತೆ ತಿನ್ನುವ. ಬಾ ಭಕ್ತಿಯು ಆದಿಮಾಯೆಯನು ಮನದೊಳರಿತನು
ಪುರಗೊಳ್ಳ ಬದಳ ಹನನಗೊಳಿಸುವುದು ಹನನಗೊಳಿಸುವೆ ಕಪಟದೊಳಗೆ ನೂತನ ಅವರ ಹೊಗಳುತ್ತಲೇ ಮನದೊಳರಿತನು ವರ್ಷಗಳವರೆಗೆ ಈ ದೀರ್ಘದೇಶಿಗಳಲ್ಲಿ ಹೋರಾಟವನ್ನು ಮಾಡಿದ್ರು ಕೂಡ ಗೆಲುವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಏನು ಮಾಡೋಣ ಅನ್ನುವ ಹಾಗೆ ಅಮ್ಮನನ್ನು ಭಕ್ತಿಯಿಂದ ಧ್ಯಾನಿಸಿದಾಗ ಅವಳೇ ಸೂಚಿಸಿದ್ಲಲ್ಲ, ಯಾವುದನ್ನು ಶಕ್ತಿಯಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ವೋ ಅದನ್ನು ಯುಕ್ತಿಯಿಂದ ಪಡೆದುಕೋ ಮಗನೇ ಅನ್ನುವ ಹಾಗೆ. ಹಾಗಿದ್ರೆ ತಡ ಮಾಡುವುದು ಯಾಕೆ? ಬರ್ಲಿ ನಿಮ್ಮ ಪೌರುಷಕ್ಕೆ ನಿಮ್ಮ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಕೆಟ್ಟಿನ ತೋಳ ಸಾಹಸಕ್ಕೆ ಬಲು ಕೆಟ್ಟಿನ ತೋಳ ಸಾಹಸಕ್ಕೆ ಆಶ್ಚರ್ಯವಾದೇನು ಆಶ್ಚರ್ಯವಾದೇನು ಉಚ್ಚರಿಸುವುದೇನು ಅಚ್ಚಳೆಯದ ಭಟದ ಹುದು ಸಂಗರದೊಳಗೆ ಮೆಚ್ಚಿದ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ 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 ಊತು ಮಾಧರ್ರೆ ಎಂತದನಾಗುದು ನೀನು ಹೊಗಳಿದ್ದಲ್ವಾ? ಹೌದಾ? ಮತ್ತೆ ನಮಗದ ಶಬ್ದದ ಅರ್ಥವೇ ಗೊತ್ತಿಲ್ಲ. ಪೂತು ಮಜರೆ ಹೊಗಳಿಕೆ ಅದು. ಬಾಪ ಬಲ ಎಂತ ಬಾಪು, ಎಲ್ಲಿ ಬಾಪು, ಯಾರಿಗೆ ಬಾಪು? ಈಗ ಇಲ್ಲಿ ಬಾಪು ಹೊಗಳಿಕೆ. ಏನೊಂದು ಶಕ್ತಿ, ಏನೊಂದು ಸಾಮರ್ಥ್ಯ, ಏನೊಂದು ಪೌರುಷ ನಿಮ್ಮಲ್ಲಿ. ನಿನ್ನ ಹೆಚ್ಚಿನ ತೋಳ, ನಿನ್ನ ಹೆಚ್ಚಿನ ತೋಳ. ನನ್ನದು ತೋಳ, ಅವನದ್ದು ತೋಳವ ಅಲ್ವಾ? ತೋಳಲ್ಲ, ನಿಮ್ಮ ಹೆಚ್ಚಿನ ತೋಳ ಪರಾಕ್ರಮಕ್ಕೆ ಮೆಚ್ಚಿದವನು ನಾನು. ಸಂತೋಷವಾಯಿತು. ಆದ್ರೆ ಯೋಚಿಸುವುದಲ್ಲ, ನಾನು ಎಷ್ಟೋ ಸಮಯಗಳಲ್ಲಿ ಜೊತೆಯಾಗಿ ಯುದ್ಧವನ್ನು ಮಾಡಿದವರು. ಸರಿಯಾಗಿ ನಿಮ್ಮ ಮುಖ ನೋಡುದು ಈಗ್ಲೇ ಅಲ್ವಾ? ಎಂತದ್ದು ಸಾಮ್ಯತೆ ಅಂತ ಯೋಚನೆ ಮಾಡುವುದು. ಇವನ ಕೇಶ, ನಿನ್ನ ಮೀಸೆ, ನಿನ್ನ ಕಣ್ಣು, ಇವನ ಬೆನ್ನು, ಇವನ ಕೊರಳು, ಇವನ ಬೆರಳು, ಇವನ ಕಂಠ, ಇವನ ಸೊಂಟ, ಇವನ ಕೈ, ಇವನ ಎಂತದಿದ್ದು ಅಬ್ಬ. ನಮ್ಮ ಮುಖವನ್ನು ನೀನು ಆಗಲೇ ನೋಡ್ಬೇಕು. ಸರಿ, ನೋಡ್ಲಿಕ್ಕೆ ಸಮಯ ಮುಸುಡಿಗೆ ಬಿಟ್ಟು ಬಿದ್ದು ಬಿದ್ದು ಕಣ್ಣಿನ ದೃಷ್ಟಿ ಒಂದು ಸ್ವಲ್ಪ ಹಾಳಾಗಿದೆ. ಸರಿಯಾಗಿದೆ. ಏನಾಗಿದೆ ಎಂತ ಹೇಳಿದ? ನನ್ನ ಕೇಶ ಅವನ ಮೀಸೆಯ, ಅವನ ಮೀಸದ ಅವನ ಸ್ವಂತದ್ದು. ಹಾಗೆ ಹೇಳಿದ್ದಾನೆ. ನನ್ನ ಬಾಯಿ ಅವನ ಕೈಯ. ಅದು ಯಾರ್ಯಾರ ಬಾಯಿ ನನ್ನ ಕೈಯ? ನಿನ್ನ ಕೆದರಿದ ಕೇಶ ರಾಶಿ ಏನು, ನಿನ್ನ ಪೊದರು ಮೀಸೆ ಏನು, ಹಾಗೆ ಮತ್ತೆ ನಿಮಗೆ ಅರ್ಥ ಆಗುವ ಹಾಗೆಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳ್ಬೇಕಂದ್ರೆ ಸಮಯ ಎಷ್ಟು ಬೇಕು? ಈಗಲೇ ಸಾಧಾರಣ ಕಳೀತು ಅಂತ ಕಾಣ್ತದೆ. ಎಷ್ಟು ಕಳೀತು? 5,000 ಕಳೆದು ಹೋಯ್ತು. ಇವು ಮತ್ತೆ ಲೆಕ್ಕ ಇಟ್ಟುಕೊಂಡಿದ್ದಾರೆ. ಲೆಕ್ಕ ಉಂಟು ನನಗೆ ಕಾಲದ ಪರಿಮಿತಿಯ ಬಗ್ಗೆ ಅರಿವೇ ಇರಲಿಲ್ಲ. ನಾನು ಒಳ್ಳೆ ಸಮಯದಲ್ಲೇ ಇದ್ದೇನೆ. ಯುದ್ಧದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಕಾಲಗಳಷ್ಟು ಕಳೆದು ಹೋಯ್ತು ಅನ್ನೋ ಹಾಗೆ ಯೋಚಿಸಿದ್ರೆ 5,000 ವರ್ಷಗಳೇ ಕಳೆದು ಹೋಯಿತು. ಹೋಗಲಿ, ಹೋದದ್ದು ಪರಿಣಾಮ ಏನಾಯಿತು? ನಡೆದು ಹೋದಂತಹ ಸುದೀರ್ಘವಾದಂತಹ ಸಂಗ್ರಾಮದಲ್ಲಿ ಈ ಯುದ್ಧದಲ್ಲಿ ಗೆದ್ದವರು ನೀವು, ಯುದ್ಧದಲ್ಲಿ ಗೆದ್ದವರು ನೀವು, ಸೋತವರು ನಾನು. ಬೇಸರದಲ್ಲಿ ಪಾಪ ಅವ ಕಪ್ಪು ಹುಡುಗ, ಪಾಪದ ಹುಡುಗ. ಆದ್ರೆ ಅವನಿಗೆ ಸೋತ ವಿಷಯ ಹೇಳುವಾಗ ಎಷ್ಟು ದುಃಖ ಬರ್ತದೆ. ಬೇಸರವೇ. ಆದ್ರೆ ಒಂದು ಸಂತೋಷ ಉಂಟು. ಒಂದು ಲೆಕ್ಕದಲ್ಲಿ ನಾನು ಸೋತದ್ದು ಒಳ್ಳೆದೇ ಆಯ್ತು. ಯಾಕೆ? ನಿಮಗೆ ಕೊಡುವ ಭಾಗ್ಯ ಬಂತಲ್ಲ. ಈಗ ನಮ್ಮಲ್ಲಿ ಒಂದು ಕ್ರಮ ಉಂಟು. ಈ ಸೋತವರು ಗೆದ್ದವರಿಗೆ ನಾನು ಕೊಡುವುದು ಅಂತ. ಈಗ ನಾನು ಕೊಡುವುದು ಅಂತ ತೀರ್ಮಾನ ಮಾಡಿ ಆಯ್ತು. ನೀವು ಮಾಡ್ಬೇಕಾದಿಷ್ಟು, ನಿಮ್ಮ ದೇಹವನ್ನು ಕುಗ್ಗಿಸಿ, ಶಿರವನ್ನು ಹಾಗೆ ಬಾಗಿಸಿ, ಎರಡೂ ಕೈಗಳನ್ನು ಹೀಗೆ ಮುಂದೆ ಚಾಚಿ ನೀವು ಬೇಡಬೇಕು. ಈಗ ನೀವು ಬೇಡುವವರು, ನಾನು ಕೊಡುವವ. ಏನು ಬೇಕು, ಎಷ್ಟು ಬೇಕು ಬೇಡಿಕೊಳ್ಳಿ.
ಏ ಕಪ್ಪುಗಾರಿಯ, ನಿನ್ನ ಮಾತಿನಲ್ಲಿ ತಥ್ಯ ಉಂಟು ಅಂತ ನಿನ್ನ ಮಾತಿಗೆ ಕಿವಿ ಕೊಟ್ಟದ್ದಲ್ಲ. ನೀನು ಮಾತಾಡುವುದು ತಪ್ಪು ತಪ್ಪಾದ್ರು ಕೇಳುವುದಕ್ಕೆ ಬಹಳ ಇಷ್ಟ ಆಗ್ತದೆ. ಅಯ್ಯ, ಸೋತವರು ಕೊಡುವುದ? ನಾವೊಂದು ವಿಷಯ ಹೇಳುವುದ, ನೀನು ಮನಸ್ಸರಿತು ಸರಿಯಾಗಿ ಒಂದು ಕೊಟ್ಟಿದ್ದರೆ ನಾವು ಸೋತು ಹೋಗ್ತಿದ್ದೆ. ನಿನಗೆ ಕೊಡುವುದಕ್ಕಾಗಲಿಲ್ಲ, ನಾವು ಕೊಡ್ತೇವೆ. ನೀನು ಸೋತು ಬಿದ್ದೆ, ಪೆಟ್ಟು ತಿಂದು ಆಮೇಲೆ ಕಷ್ಟದಿಂದ ಮೇಲೆದ್ದು ನಾನು ಸೋತವ, ನಾನು ಕೊಡ್ತೇನೆ, ನಾನು ಕೊಡ್ತೇನೆ, ನಾನು ಆಗಲೇ ಆಗಲಿ. ನಿನಗೆ ಮನಸ್ಸಿರ್ಬೋದು, ನಿನಗೆ ಕೊಡಬೇಕು ಅಂತ ಕಾಣ್ತಿರ್ಬೋದು. ನಾವೆಲ್ಲ ಪಡ್ಕೊಳ್ಳುವ ಎಂತದ್ದು ಬೇಕೋ ಏನೂ ದಾಕ್ಷಿಣ್ಯ ಮಾಡುವುದು ಬೇಡ. ಬೇಕಾದದ್ದನ್ನು ಕೇಳಿಸಿಕೊಳ್ಳಿ. ಹೇಳುವುದು ಕೇಳುವಾಗ ಅಲ್ಲಿ ತೆಗೆದದ್ದು ಮುಗಿಯದಷ್ಟು ಉಂಟು ಅಂತ ಕಾಣುತ್ತದೆ. ನಮಗೆ ಕೊಟ್ಟು ನಮ್ಮ ಹೊಟ್ಟೆ ತುಂಬಿಸುವಷ್ಟು ನಿನ್ನ ಹತ್ರ ಇರ್ಲಿಕ್ಕಿಲ್ಲ. ಮಿಗಿಲಾಗಿ ನೀನು ಸೋತವ, ಆದ ಕಾರಣ ನೀನು ಕೊಟ್ಟದನ್ನು ತೆಕ್ಕೊಳ್ಳುವಷ್ಟು ಸಣ್ಣ ನಾವೀಗ ಸಿಕ್ಕಿದ್ರೆ ಬೇಡ ಅಂತ ಹೇಳುವ ಕ್ರಮ ಇಲ್ಲ. ಆದ್ರೆ ಕೊಡುವವರು ಯಾರು ಅಂತ ನಾವು ನೋಡ್ತೇವೆ. ಕೇಳಿ ತಕೊಳ್ಳಿಕ್ಕಿಲ್ಲ, ಕೊಡಲಾರದವರು ಕೊಟ್ಟರು ತಕೊಳ್ಳಿಕ್ಕಿಲ್ಲ. ಬೇಕಾದಷ್ಟು ಇದ್ದವರು ಹಾಗೆ ನೀನು ಸೋತವ, ಬಿದ್ದವ, ಎದ್ದು ಕೊಡ್ತಾ ಇದ್ದೀನಿ. ನಿನ್ನಲ್ಲಿ ನಾನು ಪಡ್ಕೊಳ್ಳುವುದಿಲ್ಲ. ನಾವು ದೊಡ್ಡವರು ಸರ್ವೋಪರಿ ಬಲಿಷ್ಠರಿದ್ದೇವೆ. ಆದ್ದರಿಂದ ಅಣ್ಣ ತಮ್ಮಂದಿರಾದ ನಾವಿರೋರು ನೀನು ಕೇಳಿದ್ದನ್ನು ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಲುವಿನ ಮೂರ್ಖನ ಹೀಗೆ ತಕ್ಕುದಾದ ಮದ್ದಿಕ್ಕುವೆಯನ್ನು ತಲಿ ತಕ್ಕುದಾದ ಮದ್ದಿಕ್ಕುವೆಯನ್ನು ತಲಿ ಠಕ್ಕಾರ ಶಿರವನ್ನು ಠಕ್ಕನೆ ಕೇಳಿದ. ಸಿಕ್ಕಿರಿ ಕೈಯೊಳಗೆ ಬಲು ಸೊಕ್ಕಿನ ಮೂರ್ಖರ ಹೀಗೆ ನೀವು ಭದ್ರವಾಗಿ ಸಿಕ್ಕಿದಿರಿ. ಅಧಮರು, ಮೂರ್ಖರು, ಮಂಕುಬುದ್ಧಿಗಳು, ದಡ್ಡರು, ಬಡ್ಡರು, ಬುದ್ಧಿಶೂನ್ಯರು. ಮೂರ್ಖರು ಒಳ್ಳೆಯವ. ನೀನು ಅಣ್ಣ ಶತಮೂರ್ಖ ಅಂದ್ರೆ ಬಹಳ ಒಳ್ಳೆಯವ. ಅಣ್ಣ ನಾನು ಮೂರ್ಖ, ಒಳ್ಳೆಯ ಜಾತ್ರೆ ಕೀರ್ತವಾದಂತಹ ದೇಹವನ್ನು ಬೆಳೆಸಿಕೊಂಡಿದ್ದೀರಿ. ಆವಾಗಿನಿಂದ ಬೊಬ್ಬೆ ಹೊಡಿತೀರಲ್ಲ, ಕೊಡ್ತೇನೆ 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 ಅನ್ನುವ ಹಾಗೆ ಕೊಡ್ತೇನೆ ಅಂತ ಹೇಳುವುದಕ್ಕೆ ನಿಮ್ಮಲ್ಲಿ ಎಂತದ್ದು ಉತ್ತುಂತ ಬೇಕಲ್ಲ. ನಮ್ಮ ಮಂಡಳಿಯೊಳಗೆ ಏನೂ ಇಲ್ಲ ಅನ್ನುವ ಹಾಗೆ ತಿರಸ್ಕಾರದಿಂದ ಮಾತನಾಡಬೇಡ. ತಗೋ ನಮ್ಮ ಮಂಡಳಿ ಕೊಟ್ಟು ನಿಮ್ಮ ತಾಲೆಗಳನ್ನೇ ಕೊಡಿ. ಜಾಣತನದಲ್ಲಿ ವಂಚಿಸುತ್ತ ಸಾನೂರಾಗದೊಳಿವೆ ಮನದಿರವಾಯುತ್ತಲಿ ಸಾನೂರಾಗದೊಳಿವೆ ಮನದಿರವಾಯುತ್ತಲಿ ತಾನೇ ತಮ್ಮೊಳಗೆಂದ ಮಾತಾ ತಮ್ಮ ಏನ ಮಾಡುವುದು ತಮ್ಮ ಎಲ್ಲಿದ್ಯಾ? ಅಲ್ಲಿದ್ಯಾ? ನಮ್ಮದು ಜಾಣತನದ ಮಾತುಗಳಲ್ಲಿ ವಂಚಿಸಿ ಬಿಟ್ಟರಲ್ಲ. ಮಾಡ್ಲಿಕ್ಕೆ ಇನ್ನೆಂತ ಮಾಡ್ಲಿಕ್ಕಿಲ್ಲ. ನೀನು ಪ್ರಾಣ ಕೊಡು. ನೀ ನನಗಿಂತ ದೊಡ್ಡವ, ಮಾತು ಕೊಟ್ಟಿದ್ದೇವೆ. ಅದರಿಂದ ನೀನೊಂದು ಕೆಲಸ ಮಾಡು. ಅಣ್ಣನಿಗೆ ತಮ್ಮನಿಗೆ ಬೇಕಾಗಿ ನಿನ್ನ ಪ್ರಾಣವನ್ನು ಕೂಡ ನಾನೇ ಜಾತು ಬರುತ್ತೇನೆ. ತಮ್ಮ ನಾವಿಬ್ಬರು ಹುಟ್ಟಿದ್ದು ಒಟ್ಟಿಗೆ.
ಜೊತೆಯಾದದ್ದು ಒಂದಾಗಿ ಅಣ್ಣ ತಮ್ಮಂದಿರಾದದ್ದು ಒಟ್ಟಿಗೆ ಬದುಕಬೇಕೆಂದು ಮತ್ತಿನ್ನು ಸಾಯುವಾಗ ಎಂಥದಕ್ಕೆ ಬೇರೆ ಬೇರೆ ಆಗುತ್ತೆ. ನಾವು ಒಟ್ಟಾಗಿ ಉಳಿಯುವ ಒಂದು ಉಪಾಯ ಬಾ ಕೇಳುವ. ಕೊಡುವಾಗ ಸಿದ್ಧರಾಗೇ ಇದ್ದೇನೆ, ಆದ್ರೆ ಕೇಳುವುದೇನನ್ನು ನೀನು ನಮ್ಮ ಪ್ರಾಣಾಪಾರವನ್ನು ಮಾಡುವ ಕಾಲಕ್ಕೆ ಒಂದೇ ಒಂದು ಬಿಂದು ಜಲವು ನಮ್ಮ ದೇಹಕ್ಕೆ ಸ್ವರ್ಗದ ರೀತಿಯಲ್ಲಿ ಪ್ರಾಣವನ್ನು ಪಡೆದುಕೋ. ಅಜ್ಞಾನಿಗಳಾದಂತಹ ಇವರಿಗೆ ಕಡೆಯ ಸಂದರ್ಭದಲ್ಲಿ ನಾನು ಯಾರು ಏನು ಅನ್ನುವುದನ್ನು ಅರ್ಥ ಮಾಡಿಸಬೇಕು. ಅದಕ್ಕಾಗಿ ವಿಶ್ವಾತ್ಮಕನಾಗಿ ಕಾಣಿಸಿಕೊಳ್ಳಲಿ. ಅನ್ನುವಾಗ ಯಾವನು ಕೊಂಡಾಡಲ್ಪಡ್ತಾನೋ ವಿಶ್ವ ವಿರಾಟ್ ಸ್ವರೂಪನೇ ನನ್ನ ಸಮ್ಮುಖದಲ್ಲಿ ದರ್ಶನವನ್ನು ನೀಯುತ್ತಿದ್ದಾನೆ ಅನ್ನುವಂತಹ ಯಥಾರ್ಥ ನಮ್ಮ ಅಂತರಂಗಕ್ಕೆ ವೇದ್ಯವಾಗಿದೆ. ಕ್ಷೀರಾರ್ಣವ ಶಯನಾಗಿ ಸರ್ವಂತರ್ಯಾಮಿಯಾಗಿ ಘೋರ ದುರಿತಾಪಹಾರಕನಾಗಿ ಸೃಷ್ಟಿ ಸ್ಥಿತಿ ಲಯಕಾರಕನಾದ ಓಂ ಅಣುರೇಣು ಗಣ ಕಾಷ್ಟ ಸ್ಥಾವರ ಗಂಧಮಾದಿಗಳು ವ್ಯಾಪ್ತನಾಗಿರುವಂತಹ ಶ್ರೀಹರಿಯೇ, ನಮ್ಮ ಅಪರಾಧ ಸರ್ವಸ್ವವನ್ನು ಬಂಧಿಸಿ ನಮ್ಮನ್ನು ಉದ್ಧರಿಸಬೇಕು. ಮಕ್ಕಳೇ, ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡಂತಹ ಯಾವುದೇ ಒಂದು ಜೀವಿಗಾದ್ರೂ ಗುರುತಿಸಲ್ಪಡುವುದಕ್ಕೆ ಹೆಸರು ಅನ್ನುವುದು ಅಗತ್ಯ. ಪಿತೃ ಸ್ಥಾನದಲ್ಲಿ ನಿಂತು ನಿಮಗೆ ನಾಮಕರಣವನ್ನು ನಾನೇ ಮಾಡ್ತೇನೆ. ಮೃದುವಾದಂತಹ ದೇಹವನ್ನು ಹೊಂದಿದ ನೀನು ಮಧು, ಕಠಿಣವಾದಂತಹ ದೇಹವನ್ನು ಹೊಂದಿದ ನೀನು ಕೈಥವ. ನಿಮ್ಮ ಹೆಸರು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನುವಂತಹ ಉದ್ದೇಶದಿಂದಲೇ ಮಧುವನ್ನು ಕೊಂದು ಮಧುಸೂದನ, ಕೈಥವನನ್ನು ಕೊಂದು ಕೈತವಾಂತಕ ಅನ್ನುವಂತಹ ಹೆಸರಿನಿಂದ ಕಾಣಿಸಿಕೊಳ್ಳುವವರಿದ್ದೇನೆ. ಆದ್ರೆ ಮಕ್ಕಳೇ, ನೀವು ತಿಳಿದೆಯೋ ಮತ್ತೊಂದನ್ನು ಆಡಿಬಿಟ್ಟಿರಿ. ಕಾಣುತ್ತಿರುವಂತಹ ಜಲರಾಶಿಯಿಂದ ಒಂದು ಹನಿ ನೀರು ನಮ್ಮ ದೇಹವನ್ನು ಸೋಕದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದುಕೋ ಅನ್ನುವ ಹಾಗೆ ಯೋಚನೆ ಮಾಡಬೇಕು. ಗಂಧ ಪ್ರದೇಶವನ್ನು ವಿಸ್ತರಿಸಿದ್ದೇನೆ. ಕರುಣಿಸುವುದರ ಭಯವನ್ನು ಜಂಘಯೊಳಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಧರ್ಸನ ಜಲದಿಯಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿಯನ್ನು ತಿರಿಸಿ ಬೆಸರ ದೀರ್ಘದೇಹಿಗಳಾದಂತಹ ಮಧುಕೈಟವರನ್ನು ವಧಿಸಿದ್ದಾಯಿತು. ಅವರ ದೇಹದಿಂದ ಮೇಧಸ್ಸನ್ನು ಬೇರ್ಪಡಿಸಿ ಕಾಣುತ್ತಿರುವಂತಹ ಜಲಧಿಯ ಮೇಲೆ ಹರಡಿಬಿಟ್ಟವರಿದ್ದೇನೆ. ಆ ಮೂಲಕವಾಗಿ ಭೂಮಿಯ ನಿರ್ಮಾಣ ಆಯಿತು ಅನ್ನುವುದು ಸ್ಪಷ್ಟ. ಇನ್ನು ಮುಂದಕ್ಕೆ ಈ ಭೂಮಿ ಮೇದಿನಿ ಎನ್ನುವ ಹಾಗೆ ಪ್ರಖ್ಯಾತವಾಗಲಿ. ಬ್ರಹ್ಮನ ಸೃಷ್ಟಿಗೆ ಯೋಗ್ಯವಾದಂತಹ ಕ್ಷೇತ್ರ ಸಿದ್ಧ ಆಯಿತು. ಇನ್ನು ಇಲ್ಲಿರುವುದಲ್ಲ, ನಿಜ ಮನೆಯಾದಂತಹ ವೈಕುಂಠವನ್ನು ಸೇರಿಕೊಳ್ತೇನೆ.